ವೇದ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ಗುರುವೇ ನಮಃ. ಶ್ರೀಲ ಪ್ರಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮಃ ಓಂ ವಿಷ್ಣುಪಾದಾಯ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಕೃಷ್ಣ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತೆ ನಾಮಿನೇ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ನಮಸ್ತೆ ಸರಸ್ವತಿ ದೇವಿ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ದೇಶತಾರಿಣಿ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಚೈತನ್ಯ ಪ್ರಭು ನಿತ್ಯಾನಂದ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯ್ ಕಿ ಜೈ, ಶಿಲ ಪ್ರಪಾತ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರು ಭ್ರಷ್ಟ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶಿಲ ಪ್ರಪಾತ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಎಲ್ರಿಗೂ ನಿನ್ನೆ ತರಗತಿಯಲ್ಲಿ ನಾವು ಮತ್ತೆ ರಿವಿಷನ್ ಮಾಡಿದಿರ ಅನ್ಕೊಳ್ತೇನೆ. ಮೊನ್ನೆ ನಾವು 16ನೇ ಅಧ್ಯಾಯ 16ನೇ ಶ್ಲೋಕದವರೆಗೂ ಆಗಿತ್ತು. ಹರೇ ಕೃಷ್ಣ. ಹರೇ ಹೌದು ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಇವತ್ತು 16ನೇ ಅಧ್ಯಾಯದ 17ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಇವತ್ತು 16ನೇ ಅಧ್ಯಾಯ ಮುಗಿಯುತ್ತೆ. ಇವತ್ತು ಭಗವದ್ಗೀತೆ ಅಧ್ಯಾಯ 16 17ನೇ ಶ್ಲೋಕ. ಆತ್ಮ ಸಂಭಾವಿತ ಸ್ತಬ್ಧಾಃ ಧನಮಾನಮದಾನ್ವಿತಾಃ ಧನಮಾನಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ಯಜಂತೆ ನಾಮ ಯಜ್ಞೈಸ್ತೆ. ಇಲ್ಲಿನೂ ಕೂಡ ದಂಬೆ ಆಗ್ಬೇಕು ನೋಡಿ. ದಂಭೇನ ವಿಧಿಪೂರ್ವಕಂ ದಂಭೇನ ವಿಧಿಪೂರ್ವಕಂ. ಹರೇ ಕೃಷ್ಣ. ಇದೊಂದು ಉಚ್ಚಾರಣೆ. ಆತ್ಮ ಸಂಭಾವಿತಾಃ ಸ್ತಬ್ಧಾಃ, ಬಕ್ಕೆ ದವತ್ತಿದೆ, ದೊಡ್ಡ ದವತ್ತಿದೆ. ಸ್ತಬ್ಧಾ, ಧಾ ಮಾತ್ರ ದೊಡ್ಡದಾಗಿ ಕೇಳಿಸ್ಬೇಕು. ಸ್ತಬ್ಧಾ ಧನಮಾನ ಮದಾನ್ವಿತಾಃ. ಇಲ್ಲಿ ಇದನ್ನ ಬಿಡಿಸಿದಾಗ ಧನಮಾನ್ ಮದ ಅನ್ವಿತಾಹ ಅಂತ 3 ಪದಗಳಾಗುತ್ತೆ. ನೀವು ಕೂಡಿ ಹೇಳಿ. ಧನಮಾನ್
ಧನಮಾನ್ ಮದಾನ್ವಿತಾಹ, ಬಟ್ ಕೂಡಿ ಹೇಳ್ಬೇಕು. ಧನಮಾನ ಮದಾನ್ವಿತಾಹ ಯಜಂತೆ ನಾಮ ಯಜ್ಞೈಸ್ಥೆ. ನೋಡಿ ಇಲ್ಲಿ ನೈ ಜ್ಞ ಇಲ್ಲ, ಮತ್ತೆ ಜೊತೆಗೆ ಐ ಚಿಹ್ನೆ ಬೇರೆ ಇದೆ. ಯಜ್ಞೈಸ್ಥೆ ಬಿಡಿಸಿದಾಗ ನಾಮ ಯಜ್ಞೈಹಿ ತೇ ಅಂತ 3 ಪದಗಳಾಗತ್ತೆ. ಕೂಡಿ ಹೇಳಿ. ನಾಮ ಯಜ್ಞೈಸ್ಥೆ. ದಂಬೆ ದಂಭೆ ದೊಡ್ಡ ಭ ಇದೆನ. ದಂಭೇ ನಾವಿಧಿ ಪೂರ್ವಕಂ. ಬ ದೊಡ್ಡದಿದೆ, ಭೇ ಒತ್ತಿ ಹೇಳ್ಬೇಕು. ನಾ ಮತ್ತೆ ದೀರ್ಘ ಬರುತ್ತೆ. ದಂಭೇನಾ ವಿಧಿ ಪೂರ್ವಕಂ ಬಿಡಿಸಿದಾಗ ಅವಿಧಿ ಪೂರ್ವಕಂ. ಇದು ದಂಬೇನ ಅವಿಧಿ ಪೂರ್ವಕಂ ಅಂತ 2 ಪದಗಳಾಗುತ್ತೆ. ಇದೊಂದು ಅರ್ಥವನ್ನು ತಿಳ್ಕೊಂಡ್ ಬರೋಣ. ಆತ್ಮ ಸಂಭಾವಿತಾಹ ಅಂದ್ರೆ ಈಗ ಆತ್ಮ ಸಂಭಾವಿತ ಅಂದ್ರೆ ಆತ್ಮ ಅಂದ್ರೆ ನಾನೇ ನನ್ನನ್ನ ಮಹಾನ್ ಅಂತ ಭಾವಿಸುವವರು ಆತ್ಮ ಸಂಭಾವಿತ ಅಂತ ಹೇಳ್ತಾರೆ. ನನ್ನನ್ನ ನಾನು ತುಂಬಾನೇ ಹೊಗಳುವಂಥದ್ದು, ಶ್ರೇಷ್ಠ ಅಂತ ಭಾವಿಸುವಂಥದ್ದು, ಅದನ್ನ ಹೇಳ್ತಾರೆ. ಆಮೇಲೆ ಸ್ತಬ್ಧಾಹ. ಸ್ತಬ್ಧ ಅಂತಂದ್ರೆ ಈ ಹಠ ಮಾಡ್ತಾರಲ್ಲ, ಹಠವಾದಿಗಳಿಗೆ ಹೇಳ್ತಾರೆ ಸ್ತಬ್ಧಾಹ ಅಂತ ಹೇಳಿ. ಶಿಲಪ್ರಪಾದರಿಗೆ ಉದ್ಧಟರು ಅಂತ ಹೇಳಿ ಕರೀತಾರೆ. ಧನಮಾನ ಮದಾನ್ವಿತಾಹ. ಧನ ಮಾನ ಮದ ಅನ್ವಿತಾಹ. ಧನ ಅಂದ್ರೆ ಧನ, ಮಾನ ಅಂದ್ರೆ ಗೌರವ, ಮತ್ತೆ ಮದ ಅಂದ್ರೆ ಗರ್ವ, ಮತ್ತೆ ಅನ್ವಿತಾಹ. ಅನ್ವಿತಾಹ ಅಂತಂದ್ರೆ ಈ ಧನ ಗೌರವದಿಂದ ತುಂಬಿರುವಂತವರು ಅಂತ ಹೇಳಿ ಕರೀತಾರೆ, ಅಥವಾ ಇವುಗಳಲ್ಲಿ ಮಗ್ನರಾದವರು ಅಂಥವ್ರು ಅನ್ವಿತಾಹ. ಧನಮಾನ ಮದಾನ್ವಿತಾಹ ಯಜಂತೆ. ಫಸ್ಟ್ ನೋಡಿ ಇದನ್ನ ಏನ್ ಹೇಳುತ್ತೆ. ಫಸ್ಟ್ ಚರಣ ತಾವೇ ತಮ್ಮನ್ನ ಶ್ರೇಷ್ಠ ಅಂತ ಭಾವಿಸಿ ಇರುವಂತ ಭಾವಿಸುವಂಥವ್ರು ಮತ್ತೆ ಹಠವಾದಿಗಳು ಅಂತ ಮೊದಲನೇ ಚರಣ. 2ನೇ ಚರಣ ನನ್ನ ಹತ್ರ ಧನ ಗೌರವ ತುಂಬಿದೆ ಅಂತ ಹೇಳಿ ಒಂದು ಭ್ರಾಂತಿಯಲ್ಲಿ ಮಗ್ನರಾದವರು 2ನೇ ಚರಣ. ಯಜಂತೆ ನಾಮ ಯಜ್ಞೈಸ್ಥೆ. ಯಜಂತೆ ಅಂತಂದ್ರೆ ಯಜ್ಞವನ್ನ ಆಚರಿಸೋದಕ್ಕೆ ಯಜಂತೆ ಅಂತ ಹೇಳ್ತಾರೆ. ನಾಮ ಯಜ್ಞೈಹಿ ಅಂದ್ರೆ ಇವರು ಆಚರಿಸುವಂತ ಯಜ್ಞ ಕೇವಲ ನಾಮಕ್ಕೋಸ್ಕರ ಇರುವಂತ ಯಜ್ಞ. ನಾಮ ಯಜ್ಞೈಸ್ಥೆ. ಹೆಸರಿಗಷ್ಟೇ ಯಜ್ಞಗಳನ್ನ ಮಾಡಿ ಅಂತ ಅರ್ಥ ಈ 3ನೇ ಲೈನು. 4ನೇ ಚರಣ ದಂಭೇನಾ ವಿಧಿ ಪೂರ್ವಕಂ. ದಂಬೇನ ಅಂತಂದ್ರೆ ಇದು ಗರ್ಭದಿಂದ ಅಂತ ಇಲ್ಲಿ ಹೇಳ್ತಾರೆ, ಅಥವಾ ಜಂಬದಿಂದ ಅಂತ ಹೇಳಿ ಹೇಳ್ತಾರೆ. ಜಂಬದಿಂದ ಅವಿಧಿ ಪೂರ್ವಕಂ. ಅವಿಧಿ ಅಂತಂದ್ರೆ ಈ ಶಾಸ್ತ್ರವನ್ನ ಅನುಸರಿಸದೆ, ಶಾಸ್ತ್ರದಲ್ಲಿ ಹೇಳಿರುವಂತಹ ವಿಧಿವಿಧಾನಗಳನ್ನ ನಡೆಸದೆ ಅಂತ ಅರ್ಥ. ದಂಬೇನ ದಂಬದಿಂದ ಅಥವಾ ಯಾವುದು ಈ ಜಂಬದಿಂದ ಈ ಶಾಸ್ತ್ರದಲ್ಲಿ ಹೇಳಿರುವಂತಹ ವಿಧಾನಗಳನ್ನ ಅನುಸರಿಸದೆ ಅಂತ ಹೇಳ್ತೆ 4ನೇ ಚರಣ ಹೇಳುತ್ತೆ. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ ಇದೇನ್ ಹೇಳ್ತಾ ಇದಾರೆ ಶಿಲಪ್ರಪಾದರು, ಭಗವಂತ ಏನ್ ಹೇಳ್ತಾರೆ ಅರ್ಜುನನಿಗೆ, ಅಸುರರ ಒಂದು ಲಕ್ಷಣಗಳನ್ನ ತಿಳಿಸ್ತಾ ಇದ್ದಾರೆ. ಅಸುರರು ಏನ್ ಮಾಡ್ತಾರೆ, ಏನ್ ಭಾವಿಸ್ತಾರೆ? ಅಸುರರು ತಾವೇ ತಮ್ಮನ್ನ ಶ್ರೇಷ್ಠರನ್ನು ಭಾವಿಸ್ತಾರೆ, ಮೊದಲೇ ಲೈನು. ಮತ್ತೆ ಜೊತೆಗೆ ಒಂದೇ ಹಠದಿಂದ ಅಂತ ಇದೆ. 2ನೇ ಚರಣದಲ್ಲಿ ಧನ ಮಾನ ಗೌರವದಿಂದ ತುಂಬಾನೇ ತುಂಬಿಕೊಂಡಿರ್ತಾರೆ, ಇದೆಲ್ಲ ಸಿಗ್ಬೇಕು ಅಂತ ಹೇಳಿ ಬಯಸ್ತಾ ಇರ್ತಾರೆ. ಆಮೇಲೆ ಇವರು ಪಾಖಂಡಿಗಳಾಗಿರ್ತಾರೆ ಅಂತ ಕೂಡ ಹೇಳ್ತಾರೆ, ಗರ್ವದಿಂದ ಜಂಬದಿಂದ ಇರುವಂತವ್ರು. ಈ ಶಾಸ್ತ್ರದಲ್ಲಿ ಶಾಸ್ತ್ರ ವಿಧಿ ಇಲ್ಲದೆ ಹೆಸರಿಗಷ್ಟೇ ಯಜ್ಞವನ್ನ ಮಾಡ್ತಾರೆ ಅಂತ ಇಲ್ಲಿ ಪೂರ್ಣಾರ್ಥ ಹೇಳುವಂತ. 3 ಜನರಿಗೆ ಹೇಳಿಸಿ ಮಾತಾಜಿ. ಹರೇ ಕೃಷ್ಣ. ವಿಜಯ ಮಾತಾಜಿ, ವಿಜಯ ಪ್ರಭುಜಿ, ವೆಂಕಟೇಶ್ ಪ್ರಭುಜಿ, ಉಮಾದೇವಿ ಮಾತಾಜಿ, ಶ್ರುತಿ ಮಾತಾಜಿ ಹೇಳಿ. ಅವ್ರು ವಿಜಯ ಪ್ರಭು ಹೇಳಲಿಲ್ಲ ಅಂದ್ರೆ ಶ್ರುತಿ ಮಾತಾಜಿ ಹೇಳಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ, ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಹೇಳಿ. ಶ್ಲೋಕ 17.
आत्मसम्भाविता स्तब्धाः धनमानम् अदान्वितः यजन्ते नाम यज्ञेस्ते डम्बेन विधिपूर्वकम्. ಹರೇ ಕೃಷ್ಣ ಮಾತಾಜಿ, ಎರಡನೇ ಚರಣ ಧನ್ಯವಾದಗಳು. ಎರಡನೇ ಚರಣ ಹೇಳಿ ಇನ್ನೊಮ್ಮೆ. ಧನಮಾನಂ ಅದಾನ್ವಿತಃ. ಇಲ್ಲ, ಅಲ್ಲಿ ಮಾ ಎಲ್ಲಿ ಆದ್ಮೇಲೆ ಯಾವ ಹೇಳ್ಬೇಕು ಸೇರ್ಸು ಯಾರು ಹೇಳಿದ್ರು ನಿಮ್ಗೆ ಮಾತಾಜಿ? ಪ್ರತಿಯೊಂದಕ್ಕೂ ಬರೋದಿಲ್ಲ ಅದು ಅಲ್ಲ, ಪ್ರತಿಯೊಂದಕ್ಕೂ ಆಗೋದಿಲ್ಲ ಅದು ಅಲ್ಲ. ಎಲ್ಲಿ ಮ ಇರುತ್ತೋ ನೀವು ಅಲ್ಲಿ ಆ ಸೇರಿಸ್ಬಿಟ್ರೆ ತಪ್ಪದು. ಧನ ಬೇರೆ, ಮಾನ ಬೇರೆ, ಮದ ಬೇರೆ, ಆ ದಕ್ಕೆ ಆ ಕೂಡಿರುತ್ತಲ್ಲ ಅದು ಬೇರೆ. ಅನ್ವಿತಾಹ ಅಂತ ಹೇಳ್ತಾರೆ. ಹಾಗಾಗಿ ಧನ ಮಾನ ಮದಾನ್ವಿತಾಹ. ಧನ ಮಾನ ಅದಾನ್ವಿತಃ. ಮದಾನ್ವಿತಾಹ. ಧನ ಮಾನಂ ಅದೇನು ಹೇಳ್ಕೊಡಿ ಮತ್ತೆ ಇನ್ನೊಂದ್ಸತಿ. ಅದು ಮಾನಂ ಅನ್ಬೇಡಿ, ಅದನ್ನ ಧನ ಮಾನ ಮದಾನ್ವಿತಾಹ ಬೇರೆ ಬೇರೆ ಪದ ಅದು. ಧನ ಅನ್ವಿತಃ. ಸರಿವಾಯ್ತಾ ಮಾತಾಜಿ? ಹರೇ ಕೃಷ್ಣ ನೆಕ್ಸ್ಟ್ ಹೇಳಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಆತ್ಮಸಂಭಾವಿತ ಸ್ತಬ್ಧಾಃ ಧನಮಾನ ಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ಡಂಬೇನ ವಿಧಿಪೂರ್ವಕಂ. ಹರೇ ಕೃಷ್ಣ ಮಾತಾಜಿ. ಪೂರ್ವಕಂ ಅಲ್ಲ, ದೊಡ್ಡ ಪೂ ಇದೆಯಲ್ಲ ಅಲ್ಲಿ, ದಂಭೇ ದಂಭೇನಾ ವಿಧಿ ಪೂರ್ವಕಂ. ಮಾತಾಜಿ ಡಂಬೇನ ವಿಧಿಪೂರ್ವಕಂ. ಮಾತಾಜಿ ನೆಕ್ಸ್ಟ್ ಹೇಳಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಆತ್ಮಸಂಭಾವಿತಾಃ ಸ್ತಬ್ಧಃ ಧನಮಾನಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ಡಂಭೇನ ವಿಧಿಪೂರ್ವಕಂ. ಹರೇ ಕೃಷ್ಣ ಮಾತಾಜಿ. ಎಲ್ರೂ ಸ್ವಲ್ಪ ದೀರ್ಘ ಒತ್ತನ್ನ ಗಮನಿಸಿ. ಯಜಂತೆ ಯಜಂತೆ ನಾಮ ಯಜಂತೆ 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 ಅಂದ್ರೆ ಅದು ಕಂಪ್ಲೀಟ್, ಅದು ಅರ್ಥದ ಸೆಂಟೆನ್ಸ್ ಆಗಲ್ಲ, ಅರ್ಥದ ಶಬ್ದ ಆಗಲ್ಲ. ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿ ಪೂರ್ವಕಂ. ಸರಿಯಾದ ಉಚ್ಚಾರಣೆ. ನಿಮ್ ಶ್ಲೋಕಕ್ಕೆ ಹೋಗೋಣ. ಶ್ರುತಿ ಮಾತಾಜಿ ಹೇಳಿದ್ರೆ ಮತ್ತೆ ಹೇಳಿದ್ರು ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 16 18ನೇ ಶ್ಲೋಕ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಇದೊಂದು ಉಚ್ಚಾರಣೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ. ಸಂಶ್ರಿತಾಃ ಇಲ್ಲಿ ಯಾವುದೋ ಕೂಡಿಲ್ಲ ಪದ. ಸಂಶ್ರಿತಾಃ ಹಾಗೆ ಹೇಳಿ. ಮಾಮಾತ್ಮ ಪರದೇಹೇಶು, ಮಾಂ ಆತ್ಮ ಪರದೇಹೇಶು. ಸೊ ಅಲ್ಲಿನೂ ಕೂಡ ಯಾವ ಪದ ಸೇರಿಲ್ಲ, ಬಿಡ್ಸಿಲ್ಲ. ಹಾಗಾಗಿ ಮಾಮಾತ್ಮ ಪರದೇಹೇಶು ಹೇಗಿದೆ ಹಾಗೆ ಹೇಳಿ. ಪ್ರದ್ವಿಷಂತ್, ಇಲ್ಲಿ ನೋಡಿ ಪ್ರದ್ವಿ ಶಂತೋ ಇದೆಯಲ್ಲ, ಶ ನಿಮ್ಮ ನಾಲಿಗೆ ಹೊಳ್ಳುವಾಗ ಅಂಗಳಕ್ಕೆ ಹತ್ತಬೇಕು. ಆ ಶ ಇದು. ಶ ಅಲ್ಲ. ನಿಮ್ಮ ನಿಮ್ಮ ಶ ಅಂದಾಗ ನಿಮ್ಮ ಒಂದು ನಾಲಿಗೆ ಮುಂದಿನ ಹಲ್ಲಿಗೆ ಹತ್ತುತ್ತೆ. ಆ ಒಂದು ಶ ಬೇರೆ, ಈ ಒಂದು ಶ ಬೇರೆ. ಪ್ರದ್ವಿಷಂತೋಭ್ಯಸೂಯಕಾಃ. ಉಚ್ಚಾರಣೆ ಕಲಿತಾ ಇದ್ದೀವಿ ಅಂತಂದ್ರೆ ಆ ಸರಿಯಾದ ಉಚ್ಚಾರಣೆಯೊಂದಿಗೆನೆ ನೀವು ಕಲಿಬೇಕು. ಅಂದ್ರೇನೆ ಅದು ತಲೆಯಲ್ಲಿ ಕೂತ್ ಬಿಡುತ್ತೆ. ಒಂದ್ಸಲಿ ಕೂತಾಗ ನೀವು ಯಾವಾಗ್ಲೇ ನಿಧಿಗಣ್ಣದಲ್ಲಿ ಹೇಳಿದ್ರು ಕೂಡ ಅದು ಹಾಗೆ ಉಚ್ಚಾರಣೆ ಬರುತ್ತೆ. ಇದನ್ನ ಬಿಡಿಸಿದಾಗ ಪ್ರದ್ವಿಷಂತಃ ಪ್ರದ್ವಿಷಂತಃ ಪ್ರದ್ವಿಷಂತಃ. ನಾವು ಕೂಡ ಗಮನ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಶ ಆಗುತ್ತೆ ಅದು. ನಾವು ಕೂಡ ಬೇಗ ಬೇಗ ಹೇಳುವಾಗ ಶನೇ ಬಂದ್ಬಿಡುತ್ತೆ ಬೇಗ. ಬಟ್ ಸ್ವಲ್ಪ ಕಾನ್ಸಿಯಸ್ ಆಗಿ ಹೇಳಿದ್ರೆ ನೋಡಿ ಆವಾಗ ಗೊತ್ತಾಗುತ್ತೆ. ಪ್ರದ್ವಿಷಂತಃ ಅಭ್ಯಸೂಯಕಾಹ ಅಂತ 2 ಪದಗಳಾಗತ್ತೆ. ನೀವು ಕೂಡಿನೇ ಹೇಳಿ.
ಪ್ರದ್ವಿಷಂತೋಭ್ಯಸೂಯಕಾಃ. ಸೂಯಕಾಃ ನೋಡಿ, ದೊಡ್ಡ ಸೂ ಇದೆ, ದೊಡ್ಡ ಭ್ಯ ಇದೆ. ಪ್ರದ್ವಿಷಂತೋಭ್ಯಸೂಯಕಾಃ. ಇದೊಂದು ಅರ್ಥ ತಿಳ್ಕೊಳ್ಳೋಣ. ಮತ್ತೆ ಇಲ್ಲಿ ಮುಂದುವರಿಸ್ತಾ ಭಗವಂತ ಆಸುರರ ಗುಣಗಳನ್ನ ಹೇಳ್ತಾ ಇದ್ದಾನೆ. ಅಹಂಕಾರದವರಾಗಿರ್ತಾರೆ, ಅಹಂಕಾರಂ ಬಲಂ ದರ್ಪಂ, ಅಹಂಕಾರಿಗಳಾಗಿರ್ತಾರೆ, ಬಲ ಮತ್ತೆ ಗರ್ವವನ್ನ ಅವರು ಆಶ್ರಯಿಸಿರ್ತಾರೆ. ಸಂಶ್ರಿತಾಹ ಅಂತ ಇದೆ ನೋಡಿ, ಅಲ್ಲಿ 2ನೇ ಚರಣದಲ್ಲಿ ಆಶ್ರಯಿಸಿರ್ತಾರೆ. ಮತ್ತೆ 2ನೇ ಚರಣ ಏನ್ ಹೇಳುತ್ತೆ? ಕಾಮಂ ಕ್ರೋಧಂ ಚ ಸಂಶ್ರಿತಾಹ. ಕಾಮ ಮತ್ತು ಕ್ರೋಧ. ಕಾಮ ಮತ್ತು ಕ್ರೋಧ. ಕ್ರೋಧ ಅಂದ್ರೆ ಕೋಪ. ಕಾಮ ಮತ್ತು ಕ್ರೋಧದಲ್ಲೇ ಮುಳುಗಿರ್ತಾರೆ. ಮಾಮಾತ್ಮ ಪರದೇಹೇಶು, ಮಾಮಾತ್ಮ ಪರದೇಹೇಶು ಬಿಡಿಸಿದಾಗ ಮಾಂ ಆತ್ಮ ಪರದೇಹೇಶು ಆಗುತ್ತೆ. ಮಾಂ ಆತ್ಮ ಪರದೇಹೇಶು ಅಂದ್ರೆ, ಮಾಂ ಅಂದ್ರೆ ನನ್ನನ್ನ ಅಂತ ಹೇಳ್ತಾ ಇರೋದು ಶ್ರೀಕೃಷ್ಣ. ಆತ್ಮ ಪರದೇಹೇಶು ತಮ್ಮದೇ ಮತ್ತೆ ಇತರ ದೇಹಗಳಲ್ಲಿರುವ ನನ್ನನ್ನೇ ಅಂತ ಅರ್ಥ ಅದ್ರು. ತಮ್ಮಲ್ಲಿ ಮತ್ತೆ ಇತರ ದೇಹಗಳಲ್ಲಿರುವ ನನ್ನನ್ನೇ ಪ್ರದ್ವಿಷಂತೋಭ್ಯಸೂಯಕಾಃ. ಪ್ರದ್ವಿಷಂತ ಅಂದ್ರೆ ದ್ವೇಷಿಸುವವರು. ಅಭ್ಯಸೂಯಕಾಃ ಅಂತಂದ್ರೆ ಈ ಒಂದು ಅಸೂಯೆ ಇರುತ್ತಲ್ಲ, ಈರ್ಷೆ. ಈರ್ಷೆ ಇಲ್ಲವರಿಗೆ ಹೇಳ್ತಾರೆ, ಅಸೂಯಾಪರರಿಗೆ ಹೇಳ್ತಾರೆ. ಸೊ ಹೀಗೆ ತೋರಿಸ್ತಾರೆ, ಈರ್ಷೆ ತೋರಿಸ್ತಾರೆ, ಅಥವಾ ಅಸೂಯಾಪರತನ ತೋರಿಸ್ತಾರೆ ಅಂತ ಹೇಳ್ತಾರೆ. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ಅಸುರರು ಅಹಂಕಾರ, ಗರ್ವ, ಬಲ, ಕಾಮ ಮತ್ತೆ ಕೋಪದಲ್ಲಿ ಮುಳುಗಿರ್ತಾರೆ, ಅಥವಾ ಅದನ್ನೇ ಆಶ್ರಯಿಸಿರ್ತಾರೆ. ತಮ್ಮಲ್ಲೂ ಇತರರಲ್ಲೂ ಇರುವ ಪರಮಾತ್ಮನಾದ ನನ್ನನ್ನೇ ದ್ವೇಷಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಭಗವಂತ. ಅಂದ್ರೆ ನಾನು ಅವರಲ್ಲಿ ಇದ್ದೇನೆ, ಇವರಲ್ಲಿ ಇದ್ದೇನೆ. ತಮ್ಮಲ್ಲೂ ಇತರರಲ್ಲೂ ಇರುವ ಪರಮಾತ್ಮನಾದ ನನ್ನನ್ನೇ ದ್ವೇಷವನ್ನ ಮಾಡ್ತಾರೆ, ನನ್ನ ಮೇಲೆನೆ ಅಸೂಯೆ ಪಡ್ತಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ, 3 ಲೈನ್ 3 ಜನರಿಗೆ. ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಕೇಳಿಸ್ತಾ ಇಲ್ಲ. ಯಾರಿದ್ದು? ಪ್ರೀತಿ ಮಾತಾಜಿ ಆಗಿತ್ತಲ್ಲ. ಇವರು ಉಮಾದೇವಿ ಕೆಳಗಿಂದ ಬಂದ್ರ? ಅವರು ಮೇಲೆ ಹೋಗ್ತಾ ಇದ್ದಾರಾ? ಹೌದು, ಕೆಳಗಿನ ಮೇಲೆ. ಕೆಳಗಿಂದ ಬಂದಿದ್ದಾರೆ ಮಾತಾಜಿ. ಸರಿ. ಶಶಿಕಲಾ ಮಾತಾಜಿ, ರೇಖಾ ಬಂಗೇರ, ಪ್ರಸನ್ನ, 3 ಜನರು ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮ ಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಅಹಂಕಾರಂ ಬಲಂ ದರ್ಪಂ ಹರೇ ಕೃಷ್ಣ. ರಿಪೀಟ್ ಮಾಡ್ತಿದ್ದಾರೆ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ ನೀವು. ಶ್ಲೋಕ 18. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮ ಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಇದು 3ನೇ ಚರಣದಲ್ಲಿ. ಇನ್ನೊಮ್ಮೆ ಹೇಳಿ ಮಾತಾಜಿ, 3ನೇ ಚರಣ. ಮಾಮಾತ್ಮ ಪರದೇಹ. ಇಲ್ಲ ನೋಡಿ, ಇಲ್ಲಿ ತಾ ಇದೆಯಾ? ಮಾಮಾತ್ಮ ಪರದೇಹ. ಮಾ ಅಲ್ಲ, ಮಾ ಯಾಕೆ ಹೇಳ್ತೀರಾ? ತ್ಮ ಅಲ್ಲ, ಅದು ಅಸ್ವರ ಇದೆಯಲ್ಲ ಅಲ್ಲಿ. ಹೇಳಿ. ಮಾಮಾತ್ಮ ಪರದೇಹೇ. ಮಾ ಅಂತ ಇದ್ದೀರಾ ನೋಡಿ ಮಾತಾಜಿ ನೀವು. ನನಗೆ ಹಾಗೆ ಕೇಳಿಸ್ತಾ ಇದೆಯಾ? ಮಾಮಾತ್ಮ ಅಂತ ಹೇಳಿ. ಮಾಮಾತ್ಮ ಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಪ್ರದ್ವಿಷಂತೋಭ್ಯಸೂಯಕಾಃ.
ಪ್ರದ್ವಿಷಂತು ಪ್ರದ್ವಿಷಂತೋಭ್ಯಸೂಯಕಾಃ. ಹ್ಮ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಃ ಮಾಮಾತ್ಮಂ ಪರದೇಹೇಷು ಪ್ರದ್ವಿಷಂತೋ ಅಭ್ಯಸೋಯಕಃ. ನೀವು ಇಲ್ಲಿ ವಿಸರ್ಗ ಹೇಳ್ತಿರ್ತೀರಲ್ಲ, ಅಲ್ಲಿ ಸಂಶ್ರಿತಾಹ, ಇಲ್ಲಿ ತಾ ಹೇಳಿದಾಗ ವಿಸರ್ಗ ಕೂಡ ಹಾನೆ ಬರ್ಬೇಕು. ಸಂಶ್ರಿತಾಹ. ಮತ್ತೆ ಇಲ್ಲಿ ನೀವು ಸೂಯಕಾಹ, 4ನೇ ಚರಣ. ಸೂಯಕಾಹ. ಓಕೆ ಮಾತಾಜಿ. ಹರೇ ಕೃಷ್ಣ. 3 ಜನ ಆದ್ರೂ ಅನ್ಕೊಳ್ತಾನೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 16ರ 19ನೇ ಶ್ಲೋಕ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜ ಸಮಶುಭಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೀಷ್ವೈವ ಯೋನಿಷು. ಇದು ಒಂದು ಉಚ್ಚಾರಣೆ ನೋಡೋಣ. ತಾನಹಂ, ತಾನ್ ಅಹಂ ಅಂತ 2 ಪದ. ತಾನಹಂ ಹಾಗೆ ಹೀಗಿದೆ, ಹಾಗೆ ಹೇಳಿ. ದ್ವಿಷತಃ, ದ್ವಿಷ. ನಾ ಹೇಳಿದ್ದೀನಿ ನಿಮ್ಗೆ, ಅಂಗಳ ಅಂದ್ರೆ ಗೊತ್ತು. ನಿಮ್ಮ ಮೇಲಿನ ಭಾಗ ಇರುತ್ತಲ್ಲ, ನಾಲ್ಗೆ ಮೇಲಿನ ಭಾಗ, ಅಲ್ಲಿ ಹತ್ತಬೇಕು ನಿಮ್ಮ ನಾಲ್ಗೆ ಹೊರಳಿ. ಸೊ ಗೊತ್ತಾಗ್ತಾ ಇದೆ ಅನ್ಕೊಳ್ತೇನೆ ನಿಮ್ಗೆ. ತುಂಬಾ ಜನ ಮತ್ತೆ ಶನೇ ಅಂತ ಹೇಳ್ತಾ ಇದ್ದೀರಾ. ದ್ವಿಷತಃ, ದ್ವಿಷತಃ. ಕ್ರೂರಾನ್, ಕ್ರೂರಾನ್. 2 ಎಳಿಬೇಕು. ಕ್ರೂರು ಎಳಿಬೇಕು. ನ ವ್ಯಂಜನ. ಕ್ರೂರಾನ್ ಸಂಸಾರೇಶು. ಇದೇನಿದೆ ಸೊನ್ನೆ ಬರುತ್ತಲ್ಲ, ಅನುಸ್ವರ ಅಲ್ಲಿ ಮಧ್ಯದಲ್ಲಿರೋದು. ಹೇಗೆ ಉಚ್ಚರಿಸ್ತೀರಾ ಎಲ್ರು? ಸಂಸಾರೇ ಹೇಗೆ ಉಚ್ಚರಿಸ್ತೀರಾ ಅದನ್ನ? ಹಾಗೆ ಮಾತಾಜಿ, ಸಂಸಾರೇಶು. ಒಬ್ಬೊಬ್ರು ಹೇಳಿ. ಸಂಸಾರೇಶು. ಮತ್ತೆ ಸಂಸಾರೇಷು. ಸಂಸಾರೇಷು. ನೋಡ್ರಿ, ಇಲ್ಲಿ ಏನು ಸಮ್ ಅಂತೀವಲ್ಲ ನಾವು, ಅನುಸ್ವರಕ್ಕೆ ಅಷ್ಟೇ ಬರಲ್ಲ. ತುಂಬಾನೇ ಆಳವಾಗಿದೆ. ಅದನ್ನ ನಾವು ಉಚ್ಚಾರಣೆ ಮಾಡ್ಬೇಕು ಅಂದ್ರೆ ಅನ್ನಂಗಿಲ್ಲ. ಅಲ್ಲಿ ಸಂಸಾರೇಶು ಅಂತ ಬರುತ್ತೆ. ಸಂ ಅಂತ ಹೇಳ್ಬೇಕು. ಸಂಸಾರೇಶು. ನಾವೆಲ್ಲ ಏನ್ ಹೇಳ್ತೇವೆ? ಸಂಸಾರೇಶು. ರಾಂಗ್ ಅದು. ತುಂಬಾ ಜನ ಹಂಗೆ ಹೇಳ್ತಾರೆ, ಸಂಸಾರೇಶು ಅಲ್ಲ. ಏನ್ ಹೇಳ್ಬೇಕು? ಸಂಸಾರೇಶು. ಅದಕ್ಕೊಂದು ಅರ್ಥ ಇದೆ. ಅನುಸ್ವರ, ಎಲ್ಲೆಲ್ಲಿ ಅನುಸ್ವರ ಬರುತ್ತಲ್ಲ, ಅಂಚಿನ್ನೆ, ಆ ಜಾಗದಲ್ಲಿ ಬೇರೆ ಬೇರೆ ಅನುನಾಸಿಕಗಳನ್ನ ಹೇಳ್ತಾರೆ. ನಿಮ್ಗೆ ಗೊತ್ತು. ಖಗಂಗ ಚಚಜನ್ಯ ಠಟಡನ್ನ ತಟದನ್ನ ಪಪವಮ್ಮ. ಸೊ ಇವೆಲ್ಲ ಕೊನೆಗೆ ಏನದವಲ್ಲ, ನ ಮ, ಇವೆಲ್ಲ ಅನುಸ್ವಾರಗಳು. ಹಾಗೆ ಮುಂದಿನ ವ್ಯಂಜನ ಆ ಒಂದು ವರ್ಗದಲ್ಲಿ ಬಂದಿದ್ರೆ ಅವಾಗ ಆ ಅನುಸ್ವಾರ ಹೇಳ್ತಾರೆ. ಸ್ವಲ್ಪ ಮಟ್ಟಿಗೆ ಅರ್ಥ ಆಯ್ತು ಅನ್ಕೊಳ್ತಾರೆ ನಿಮ್ಗೆ. ಬಟ್ ಇಲ್ಲಿ ಒಂದು ಗಮನಿಸಿ, ಇದ್ರ ಮೇಲೆ ಯಾಕೆ ಫೋಕಸ್ ಮಾಡ್ತಾ ಇದ್ದೀನಂದ್ರೆ, ತುಂಬಾ ಜನರು ಇದನ್ನ ಹೇಳೋದು ಹಾಗೆ, ಸಂಸಾರೇಶು ಅಂತ ಹೇಳ್ತಾರೆ. ಅಲ್ಲ, ಬರ್ಬೇಕು ಅಲ್ಲಿ. ವ್ಯಂಜನ ಹೇಳಿದಾಗ ಹೇಳ್ತೇವೆ ಸಂಸಾರೇಶು, ಸಂಸಾರೇಶು. ಹಾಗೆ ಬರ್ಬೇಕು ನೋಡಿ, ಗಮನಿಸಿ. ಹೇಳುವಾಗ ಹೇಳ್ಬೇಕು ಅದನ್ನ. ಸಂಸಾರ. ಅದಕ್ಕೆ ಹೇಳ್ತಾರೆ ನೋಡಿ, ಹಳೆ ಜನ ಎಲ್ಲ ಹಿರಿಯರು ಸಂಸಾರ ಸಂಸಾರ ಅಂತಾರೆ. ಅವ್ರು ಹೇಳೋದು ಕರೆಕ್ಟ್. ನಾವೇನು ಇಲ್ಲಿ ಅರ್ಧಂಬರ್ಧ ತಿಳ್ಕೊಂಡಿರ್ತೀವಲ್ಲ, ನಾವೆಲ್ಲ ಸಂಸಾರ ಅಂತ ಕರಿತೇವೆ. ಅವರೆಲ್ಲ ಸಂಸಾರನೇ ಅಂತಾರೆ. ನೋಡಿ, ಬೇಕಂದ್ರೆ ಅವ್ರ ರೂಢಿಯಾಗಿ ಅದೇ ಬರುತ್ತೆ ಅವರಲ್ಲಿ ಬಾಯಲ್ಲಿ. ಬಟ್ ಅದ್ ಸರಿ. ಸಂಸಾರೇಶು ನರಾಧಮಾನ್. ಆಮೇಲೆ ಕ್ಷಿಪಾಮ್ಯಜ, ಕ್ಷಿಪಾಮ್ಯಜ. ಇನ್ನ ಬಿಡಿಸಿದಾಗ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಅಂತ ಬರುತ್ತೆ.
ಕ್ಷಿಪಾಮ್ಯಜ ಶ್ರಮ ಶುಭಾನ್. ನೋಡಿ ಶುಭಾನ್ ಅಂತ ಕೇಳಿಸುತ್ತೆ. ಕ್ಷಿಪಾಮ್ಯಜ ಶ್ರಮ ಶುಭಾನ್. ಬಿಡಿಸೋದಾದ್ರೆ ನೀವು 2 ಪದ ಮಾಡಿ. ಕ್ಷಿಪಾಮ್ಯಜ ಶ್ರಮ ಅಶುಭಾನ್ ಆದ್ಮೇಲೆ ಸೇರಿಸಿ. ಬಟ್ ಎಲ್ಲಾ ಮಕ್ಕೆ ಸೇರಿಸ್ಬೇಡಿ, ಅವಾಗ ಆಯ್ತು ನೋಡಿ ಹಾಗೆ. ಕೆಲವೊಂದ್ ಕಡೆ ಅಷ್ಟೇ ಅದನ್ನ ತಿಳಿದ್ಬೇಕು. ಅದು ಅಭ್ಯಾಸದ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಕ್ಷಿಪಾಮ್ಯಜ ಶ್ರಮ ಶುಭಾನ್, ಆವಾಗ ಸೇರಿಸಿ ಅಲ್ಲಿ. ಇನ್ನೊಮ್ಮೆ ಹೇಳ್ತೀನಿ ನೋಡಿ. 3ನೇ ಚರಣ ಕ್ಷಿಪಾಮ್ಯಜ ಶ್ರಮ ಅಶುಭಾನ್ ಬಿಡಿಸೋದಾದ್ರೆ. ಕೂಡಿ ಹೇಳೋದಾದ್ರೆ ಕ್ಷಿಪಾಮ್ಯಜ ಶ್ರಮ ಅಶುಭಾನ್. ಆಸುರೀಶ್ವೈವ ಶ್ವೈವ ಆಸುರೀಶ್ವೈವ. ಬಿಡಿಸಿದಾಗ ಆಸುರೀಷು ಏವ ಆಗತ್ತೆ. ಬಟ್ ನೀವು ಕೂಡಿ ಹೇಳಿ ಆಸುರೀಶ್ವೈವ ಯೋನಿಷು. ಅಲ್ಲಿ ಒತ್ತಿದೆ ಶಗೆ. ಶ ಅನ್ನೋದು ನಾಲ್ಗೆಯಿಂದ ರೋಲ್ ಮಾಡ್ಬೇಕು. ನಾಲ್ಗೆ ರೋಲ್ ಮಾಡಿ ನಾವು ಅಂಗಳಕ್ಕೆ ಹಚ್ಬೇಕು. ನಾಲ್ಗೆನ ಅಂಗಳಕ್ಕೆ ಹಚ್ಬೇಕು. ಶೇ ಬರ್ತದೆ. ಮತ್ತೆ ಅದಕ್ಕೆ ಒತ್ತು ಹೇಳ್ಬೇಕು. ಆಸುರೇಶ್ವೈವ. ರೀಗೂ ದೀರ್ಘ ಇದೆ, ಶಕು ದೀರ್ಘ ಇದೆ. ಯೋನಿಷು. ಇದ್ರ ಒಂದು ಅರ್ಥ ತಿಳ್ಕೊಂಡ್ಬೇಡ. ಮೊದಲೇ ಚರಣ ತಾನಹಂ ದ್ವಿಷತಃ ಕ್ರೂರಾನ್. ತಾನ್ ಅಹಂ ಅಂದ್ರೆ ಅವರನ್ನು ನಾನು, ದ್ವಿಷತಃ ಕ್ರೂರಾನ್ ಅಂದ್ರೆ ಭಗವಂತ ಹೇಳ್ತಾ ಇರುವಂತದ್ದು ತಾನಹಂ ನನ್ನನ್ನ ದ್ವೇಷಿಸುವ ಕ್ರೂರರನ್ನು ಅಂತ ಹೇಳ್ತಾರೆ. ದ್ವೇಷಿಸುವ ಕ್ರೂರರನ್ನು ಸಂಸಾರೇಶು ಸಂಸಾರೇಶು ಅಂತಂದ್ರೆ ಈ ಜೀವನ ಎಂಬ ಸಾಗರದಲ್ಲಿ ಅಥವಾ ಭೌತಿಕ ಸಾಗರದಲ್ಲಿ ಅಂತ. ಏನ್ ಮಾಡ್ತಾನೆ ಈ ಭೌತಿಕ ಸಾಗರದಲ್ಲಿ? ಸಂಸಾರೇಶು ನರಾಧಮಾನ್. ಈ ಸಂಸಾರದಲ್ಲಿ ಇಂಥ ನರಾಧಮರನ್ನು, ನರರಲ್ಲೇ ಅಧಮರಾಗಿರುವಂಥವರನ್ನು ಕ್ಷಿಪಾಮ್ಯಜ ಶ್ರಮ ಅಶುಭಾನ್. ಕ್ಷಿಪಾಮಿ ಅಂದ್ರೆ ಹಾಕ್ತೇನೆ. ಹೆಂಗ್ ಹಾಕ್ತೇನೆ? ಅಜಶ್ರಮ ಎಂದೆಂದಿಗೂ ಹಾಕ್ತೇನೆ. ಯಾಕೆ? ಇವರು ಅಮಂಗಲಕರಾಗಿದ್ದಾರೆ. ಅಶುಭಾನ್ ಅಂತ ಅಂದ್ರೆ ಏನ್ ಹೇಳ್ತಾರೆ? ಇಂಥ ನರಾಧಮರು ಆದವರನ್ನು ನಾನು ನಿರಂತರವಾಗಿ ಐಹಿಕ ತತ್ವಕ್ಕೆ ಅಸ್ತಿತ್ವದ ಸಾಗರಕ್ಕೆ ನೂಗ್ತೇನೆ. ಆಸುರೇಶ್ವೇವ ಯೋನಿಷು. ಇವ್ರು ಬಿಡಿಸಿದಾಗ ಆಸುರೀಷು ಯೋನಿಷು ಅಂತ ಹೇಳ್ತಾರೆ. ಆಸುರೀಷು ಯೋನಿಷು ಅಂದ್ರೆ ಆಸುರರ ಯೋನಿಗಳಲ್ಲಿ ಅಥವಾ ಅಸೂರಿ ಜೀವವರ್ಗಗಳಲ್ಲಿ ತಳ್ತೇನೆ ಅಂತ ಹೇಳ್ತಾರೆ. ಅರ್ಥ ಏನ್ ಕೊಡುತ್ತಂದ್ರೆ ನನ್ನನ್ನ ದ್ವೇಷಿಸುವಂತಹ ಕ್ರೂರರು ಮತ್ತೆ ಯಾರು ಕ್ರೂರರು, ನರದ ಏನು ಮಾನವರಲ್ಲಿ ಅಧಮರಾದಂಥವ್ರು, ಇಂಥವ್ರನ್ನ ನಾನು ಇಂಥವ್ರು ಅಂತ ಅಮಂಗಲಕರವಾಗಿದ್ದಾರೆ. ಸೊ ಇಂಥವ್ರನ್ನ ನಾನು ಪುನಃ ಆಸುರಿ ಯೋನಿಗಳಿಗೆ ತಳ್ಳುತ್ತೇನೆ ಅಥವಾ ಹಾಕ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ರೂಪಾ ಕೊಡಲಾಗಿದೆಯಾ? ಇಲ್ಲ ಅನ್ಸುತ್ತೆ, ಈಗ ಜಾಯಿನ್ ಆಗಿರ್ಬೋದು ಅವರು. ನೆಕ್ಸ್ಟ್ ಆಗಿಲ್ಲ, ನೀವು ಇರ್ಲಿಲ್ಲ ಅವಾಗ. ಓಕೆ, ಹೇಳಿ. ಪ್ರಭಾಮಯಿ, ರೂಪಾ, ಪಾರ್ವತಮ್ಮ 3 ಜನ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜ ಶ್ರಮ ಶುಭಾನ್ ಆಸುರೀಶ್ವೇವ ಯೋನಿಷು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದು ಉಚ್ಚಾರಣೆ ಮಾಡುವಾಗ ಅಲ್ಲಿ ಗ್ಯಾಪ್ ಬಿಡಂಗಿಲ್ಲ. ಒಂದು ಚರಣ ನಡೀತಾ ಇರುವಾಗ ಚರಣನ ಮಧ್ಯೆ ಗ್ಯಾಪ್ ಬಿಡಂಗಿಲ್ಲ. ಇಲ್ಲಿ ನೀವು ಕ್ಷಿಪಾಮ್ಯಜ ಶ್ರಮ ಶುಭಾನ್ ಅಂತ ಹೇಳಿದ್ರಿ, ಅಲ್ಲಿ ಗ್ಯಾಪ್ ಬಿಟ್ರಲ್ಲ, ಬಿಡಂಗಿಲ್ಲ ಅದನ್ನ. ಕ್ಷಿಪಾಮ್ಯಜ ಶ್ರಮ ಶುಭಾನ್.
ಕ್ಷಿಪಾಮ್ಯಜ ಶ್ರಮ ಶುಭಾಂ. ಶ್ರ ಆಗ್ಬೇಕದು, ಸಣ್ಣ ಸ. ಶ್ರಮ ಶುಭ. ಲಾಸ್ಟ್ನೇದ್ ಹೇಳಿ ಚರಣ. ಆಸುರೀಶ್ವೇವ ಶ್ವೇ ಅಲ್ಲ, ಯೋನಿಷು. ಶ್ವೇ ಆಂಗ್ಲಕ್ಕೆ ಹಚ್ಬೇಕು ನಾನು. ಆಸುರೀಶ್ವೇ ಶ್ವೇವ, ಆಸುರೀಶ್ವೇವ. ಆಸುರೀಶ್ವೇವ ಯೋನಿಷು. ನಿಮ್ಮ ನಾಲಿಗೆ ಮೇಲಿನ ಅಂಗಳ ಇದೆಯಲ್ಲ ಮೇಲೆ, ಅಲ್ಲಿ ಹತ್ಬೇಕು. ಆಶ. ಮತ್ತೆ ಪ್ರಾಕ್ಟೀಸ್ ಮಾಡ್ತೇನೆ. ಸರಿ, ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಷು ನವಧಮಾನ್ ಕ್ಷಿಪಾಮ್ಯಜ ಶುಭಾನ್ ಆಸುರೀಶ್ವೇವ ಯೋನಿಷು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇದು 2ನೇ ಚರಣ ಹೇಳಿ ಮಾತಾಜಿ ಫಸ್ಟ್. ಕ್ಷಿಪಾಮ್ಯಜ ಶುಭಾನ್. 2ನೇ ಚರಣ. ಒಂದು ನಿಮಿಷ ಮಾತಾಜಿ. ತಾನಹಂ ದ್ವಿಷತ ಕ್ರೂರಾನ್ ಸಂಸಾರೇಷು ಸಂಸಾರೇಶ್. ಸರಿ ಆಯ್ತಾ ಮಾತಾಜಿ? ಸರಿ ಇದೆ ಮಾತಾಜಿ. ಓಕೆ, ಧನ್ಯವಾದಗಳು. ಅದು ಸಂಸಾರೇಶು ಸಂ ಅಂತ ಕೇಳಿದಾಗ ಆಯ್ತು, ಇರ್ಲಿ. ಸಂಸಾರೇಷು ಅಲ್ವಾ ಮಾತಾಜಿ? ಸಂಸಾರೆ ಸಂವ ಬರ್ಬೇಕಲ್ಲಿ, ಸಂಸಾರೇಶು. ಓಕೆ ಮಾತಾಜಿ. ನೆಕ್ಸ್ಟ್ ಹೇಳಿ. ಮಾತಾಜಿ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜ ಶ್ರಮ ಶುಭಾನ್ ಆಸುರೀಶ್ವೇವ ಯೋನಿಷು. ಭಾ ದೊಡ್ಡ ಭಾ ಇದ್ರೆ ಗಮನಿಸಿ, ದೀರ್ಘ ಒತ್ತು ಗಮನಿಸಿ, ಶನ ಗಮನಿಸಿ, ಶನ ಗಮನಿಸಿ. ಆಯ್ತು ಮಾತಾಜಿ. ಆಯ್ತಲ್ಲ 3 ಜನ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 16ರ 20ನೇ ಶ್ಲೋಕ. ಆಸುರೀಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಸೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಹರೇ ಕೃಷ್ಣ. ಇದರ ಉಚ್ಚಾರಣೆ ಆಸುರೀಂ. ದೀರ್ಘ ಇದೆ ರೀಮ್ಗೆ, ಆಸುರೀಂ ಅಲ್ಲ, ಆಸುರೀಂ. ಯೋನಿಮಾಪನ್ನಾಹ, ಯೋನಿಂ ಆಪನ್ನಾಹ ಅಂತ 2 ಪದ ಬರುತ್ತೆ, ಕೂಡಿ ಹೇಳಿ. ಯೋನಿಮಾಪನ್ನಾಹ ಮೂಢಾ, ಮೂಢ ಅಲ್ಲ, ಮೂಢಾ ಜನ್ಮನಿ ಜನ್ಮನಿ, ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಸೇ ಇಲ್ಲ ಅಲ್ಲ, ಮಾಮ ಪ್ರಾಪ್ತೈವ, ಕ್ಷಮಿಸಿ, ನಾನು ಅವಾಗ ಸೇ ಹೇಳಿದೆ ಅನ್ಸುತ್ತೆ ಅಲ್ಲಿ. ಮಾಮ ಪ್ರಾಪ್ಯೈವ, ಪ್ರಾಪ್ಯೈವ ನೋಡಿ, ಪೈವ ಪೈವ ಪೈಯ ಬರುತ್ತೆ, ಪೈವ ಪ್ಯ ಬಂದು ಐ ಬರುತ್ತೆ, ಉಚ್ಚಾರಣೆ ನೋಡಿ. ಮಾಮ ಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಅಲ್ಲಿ ಮಾಮ ಪ್ರಾಪ್ಯೈವ ಏನಿದೆಯಲ್ಲ ಅದನ್ನ ಬಿಡಿಸಿದಾಗ ಮಾಂ ಅಪ್ರಾಪ್ಯ ಏವ ಅಂತ ಬರುತ್ತೆ. ಮಾಂ ಅಪ್ರಾಪ್ಯ ಏವ, ಮಾಂ ಪ್ರಾಪ್ಯೇವ, ಏ ಆಮೇಲೆ ಕೇಳಿಸ್ಬೇಕು, ಯ ಮೊದಲು ಕೇಳಿಸ್ಬೇಕು. ಮಾಂ ಅಪ್ರಾಪ್ಯೇವ ಕೌಂತೇಯ ತತೋ ಯಾಂತ್ಯಧಮಾಂ, ಯಾಂತಿ ಅಧಮಾಂ. 2 ಪದ ಆಗುತ್ತೆ, ಕೂಡಿ ಹೇಳಿ. ಯಾಂತ್ಯ ಧಮಾಂ, ಎಲ್ಲಾನು ನೋಡಿ ಅಲ್ಲಿ ದೀರ್ಘ ಇದೆ, ಒತ್ತಿದೆ. ಯಾಂತ್ಯ ಧಮಾಂ ಗತಿಂ. ಇದರ ಒಂದು ಅರ್ಥ ಆಸುರೀಂ ಯೋನಿಂ, ಅಂದ್ರೆ ಆಸುರ ಜನ್ಮ ಅಂತ ಹೇಳ್ತಾರೆ. ಒಂದು ಮಾಪನ್ನಾಹ, ಆಸುರೀಂ ಯೋನಿ ಮಾಪನ್ನಾಹ ಅಂದ್ರೆ ಆಸುರ ಜನ್ಮವನ್ನ ಪಡೆದವರು. ಮಾಪನ್ನಾಹ ಅಂದ್ರೆ ಪಡೆದವರು. ಮತ್ತೆ ಇಲ್ಲಿ ಆಪನ್ನಾಹ ಬರುತ್ತೆ, ಮಾಪನ್ನಾಹ ಅಲ್ಲ, ಆಪನ್ನಾಹ. ಆಪನ್ನಾಹ ಅಂದ್ರೆ ಪಡೆದವರು. ಯೋನಿ ಮಾಪನ್ನಾಹ, ಆಸುರ ಯೋನಿನ ಪಡೆದವರು. 2ನೇ ಲೈನು, 2ನೇ ಚರಣ. ಮೂಢಾ ಜನ್ಮನಿ ಜನ್ಮನಿ. ಮೂಢಾಹ ಅಂದ್ರೆ ಮೂರ್ಖರಾಗಿ
ಜನ್ಮನಿ ಜನ್ಮನಿ, ಜನ್ಮದಿಂದ ಜನ್ಮಕ್ಕೆ ಮಾಮ ಪ್ರಾಪ್ಯೈವ ಕೌಂತೆಯ, ಮಾಮ ಪ್ರಾಪ್ಯೈವ ಇಲ್ಲಿ ಹೇಳ್ತಾ ಇರುವಂಥದ್ದು. ಇಲ್ಲಿ ಅಪ್ರಾಪ್ಯ, ಅಪ್ರಾಪ್ಯೈವ, ಅಪ್ರಾಪ್ಯ ಅಂದ್ರೆ ನಾನು ಪಡೆಯೋದಿಲ್ಲ ಅಂತ, ಪ್ರಾಪ್ತಿ ಅಪ್ರಾಪ್ತಿ. ಸೊ ಈಗ ನನ್ನನ್ನ ಅವ್ರು ಪಡೆಯದೆ ಓ ಕೌಂತೆಯ ತಥೋ ಯಾಂತ್ಯಧಮಾಂ ಗತಿಂ. ಹೀಗೆ ತಥೋ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಯಾಕೆ? ಅನಂತರ, ತತಃ ಅನಂತರ, ಅಧಮಾಂ ಗತಿಂ ಯಾಂತ್ಯಧಮಾಂ ಗತಿಂ ಅಂತ ಹೇಳ್ತಾರೆ, ಹೀನ ಗತಿಗೆ ಹೋಗ್ತಾರೆ ಅಂತ. ಅಥವಾ ನಿಂದನೀಯ ಒಂದು ಜನ್ಮಕ್ಕೆ ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಾರೆ, ಅಸ್ತಿತ್ವಕ್ಕೆ ಇಳಿತಾರೆ ಅಂತ. ಒಟ್ಟಾರೆ ಏನರ್ಥ ಕೊಡುತ್ತೆ ಅಂದ್ರೆ, ಓ ಕೌಂತೆಯ ಆಸುರ ಸ್ವಭಾವದ ಮೂರ್ಖರು ಜನ್ಮದಿಂದ ಜನ್ಮಕ್ಕೆ ನನ್ನನ್ನ ಪಡೆಯದೆ ಕ್ರಮೇಣ ಅತ್ಯಂತ ಹೀನ ಕರಗತಿಗೆ ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 3 ಜನರಿಗೆ ಹೇಳಿಸಿ. ಎಮ್ಮಲಿಂದಾನ ಇವರು ಪ್ರವೀಣ ಮಾತಾಜಿ ಹೇಳಿದ್ರು, ಪದ್ಮಾ ಮತ್ತೆ ಇನ್ನೊಬ್ರು ಮಾತಾಜಿ ಯಾರು ಹೇಳಿದ್ರು? ಪದ್ಮಾ ಮಾತಾಜಿ ಹೇಳಿದಾರ ಅನ್ಸುತ್ತೆ. ಮನೋರಮಾ ಒಂದ್ ನಿಮಿಷ ಪ್ರಭು, ಹೇಳ್ತಾನೆ. ಪಾರ್ವತಮ್ಮ ಮಾತಾಜಿ ಹೇಳಿದ್ದಾರೆ. ನಂದಿಲ್ಲ ಪದ್ಮಾ ಮಾತಾಜಿ. ಮಾತಾಜಿ, ಮನೋರಮಾ ಮಾತಾಜಿ, ಮಂಜುಳಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಪದ್ಮ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಅಸೂರಿ ಮಾತಾಜಿ. ಅಸೂರಿಂ ಯೋನಿಮಾಪನ್ನಃ ಮೂಢಾ ಜನ್ಮ ನಿಜಾತ್ಮನಿ ಮಾಮ ತಪ್ಪ ಮಾತಾಜಿ ಹೇಳಿ, 2ನೇ ಲೈನ್ ಹೇಳಿ ನಮ್ಗೆ. ಮಾಮ ಪ್ರಾಪ್ತೈವ ಕೌಂತೆಯ ಪ್ರಾಪ್ಯೈವ ಮಾಮ ಪ್ರಾಪ್ಯೈವ. ಪ್ರಾಪ್ತೈವ. ಇಲ್ಲಾಂದ್ರೆ ಹೀಗೆ ಹೇಳಿ ನೀವು, ಹಾಗೆ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಮಾಮ ಪ್ರಾಪ್ಯ ಏವ, ಕೂಡಿ ಹೇಳಿ. ಮಾಮ ಪ್ರಾಪ್ಯಯೇವ ಹೇಳಿದಾಗ ನೀವು ನಿರಂತರವಾಗಿ ನೋಡಿ ಕೂಡಿ ಬರುತ್ತೆ. ಮಾಮ ಪ್ರಾಪ್ಯೇವ, ರಾಮ 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 ಹೇಳುವಾಗ ಹೇಗೆ ಬರುತ್ತೆ ನೋಡಿ, ಮರ ರಾಮ ಇದು ಮರ ಬರುತ್ತೆ. ಹಾಗೆ ನಾಮ ಪ್ರಾಪ್ಯ ಏವ ಅಂತ ಹೇಳಿದಾಗ ನೀವು ಕೂಡಿ ಪ್ರಾಪ್ಯೇವ ಬರುತ್ತೆ. ಹಾಗೆ ಯಾಕೆ ಅದು ಉಚ್ಚಾರಣೆ ಬರಲ್ಲ ಆತರ ಮಾಡಿ. ಇದಕ್ಕೆ 2ನೇ ಚರಣ ಹೇಳಿ ಮಾತಾಜಿ, 2ನೇ ಚರಣ ಹೇಳಿ ನೀವು. 2ನೇ ಲೈನ್, 2ನೇ ಲೈನ್ ಹೇಳಿ. ಚರಣ ಅಂದ್ರೆ ಒಂದು ಲೈನ್, 2ನೇ ಲೈನ್ ಹೇಳಿ. ಮೂಢ ಜನ್ಮ ನಿಜಾತ್ಮನಿ. ಇಲ್ಲ, ನಿಜಾತ್ಮನಿ ಅಲ್ಲಿದೆ, ಅಲ್ಲಿ ಜನ್ಮನಿ. ಮೂಢ ಜನ್ಮನಿ ಮಾಮ ಪ್ರಾಪ್ತೈವ ಕೌಂತೆಯ ತಥೋ ಯಾಂತ್ಯ ಧಮಾಂ ಗತಿಂ. ಧಮಾಂ ಸರಿ, ಇನ್ನೊಮ್ಮೆ ಗಮನಿಸಿ ಮಾತಾಜಿ. ಆಮೇಲೆ ನೆಕ್ಸ್ಟ್ ಹೇಳಿ. ಅಸುರೀಂ ಯೋನಿಮಾಪನ್ನಃ ಮೂಢ ಜನ್ಮನಿ ಮಾಮ ಪ್ರಾಪ್ತೈವ ಕೌಂತೆಯ ಹರೇ ಕೃಷ್ಣ, ಯಾರು ಹೇಳ್ತಾ ಇದ್ದಾರೆ? ಮನೋರಮಾ ಮಾತಾಜಿ. ಅವ್ರಿಗೆ ಹೇಳಿಸ್ಬೇಡಿ ಮಾತಾಜಿ, ಎಷ್ಟ್ ಸಲ ಹೇಳ್ತಾರೆ ಮಾತಾಜಿ ಅವರು? ಅವ್ರೇ ಹೇಳ್ತಾ ಇದ್ದಾರೆ ಮಾತಾಜಿ. ನೀವು ಅವ್ರಿಗೆ ಬೇರೆಯವ್ರಿಗೆ ಹೇಳ್ರಿ ಅಲ್ಲ. ಹರೇ ಕೃಷ್ಣ ಮಾತಾಜಿ ಯಾರು ಹೇಳಿದ್ರು ಮಾತಾಜಿ? ಆಯ್ತು, ನೀವು ಕರೆಕ್ಷನ್ ಮಾಡ್ಕೊಳ್ಳುವಾಗ ನೀವು ಮ್ಯೂಟ್ ಅಲ್ಲಿ ಇದ್ಕೊಂಡು ಕರೆಕ್ಷನ್ ಮಾಡಿ ಮಾತಾಜಿ. ಒಂದ್ಸಲಿ ಹೇಳಿದ್ಮೇಲೆ ಇಲ್ಲ ಮಾತಾಜಿ, ಕರ್ದಿಲ್ಲ. ಸರಿ, ನಿಮ್ದಾಗಿದೆಯಾ? ಇಲ್ಲ ಮಾತಾಜಿ. ಮನೋರಮಾ ಮಾತಾಜಿ ಕರ್ತಿದ್ದೆ ಮಾತಾಜಿ. ಅಲ್ಲ, ಪದ್ಮ ಮಾತಾಜಿ. ಇಲ್ಲ, ಅವ್ರಿಗೂ ನಾನು ಕರೆಕ್ಷನ್ ಮಾಡಿದ್ದೆ, ಅವ್ರು ಕರೆಕ್ಷನ್ ಮಾಡಿ ನಾನು ಸುಮ್ನಾಗಿದ್ದೆ. ಮತ್ತೆ ಅವರೇ ಹೇಳ್ತಾ ಇದ್ದೆ. ನೆಕ್ಸ್ಟ್ ಹೇಳಿ. ಪದ್ಮಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಅಸೂರೀಂ ಯೋನಿಮಾಪನ್ನಾಃ ಮೂಢ ಜನ್ಮನೇನಿ ನಿಜ ಜನ್ಮನಿ. ಇಲ್ಲ, ಮೂಢ ಜನ್ಮನಿ ಮಾಮ ಪ್ರಾಪ್ಯೇವ ಕೌಂತೆಯ ತಥೋ ಯಾಂತ್ಯಧಮಾಂ ಗತಿಂ. ಕರೆಕ್ಟ್ ಮಾತಾಜಿ? ಅಲ್ಲಿ ತಥೋ ಯಾಂತ್ಯಧಮಾಂ ಗತಿಂ. ತಥೋ ಯಾಂತ್ಯಧಮಾಂ ಗತಿಂ. ಕರೆಕ್ಟ್ ಮಾತಾಜಿ? ಸರಿ. ಹರೇ ಕೃಷ್ಣ ಮಾತಾಜಿ.
ಈ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಅಸುರಿಂ ಯೋನಿಮಾಪನ್ನಾಃ ಮೂಢಾ ಜಲ್ಮನಿ ಜಲ್ಮನಿ. ಮೂಢ, ಒಂದ್ ನಿಮಿಷ ಹೇಳಿ ನೊಮ್ಮೆ. ಮೂಢ ಅನ್ನಿ. ಮೂಢ ಮೂಢ ಜಲ್ಮನಿ ಜಲ್ಮನಿ ಮಾಮ ಪ್ರಾಪ್ತೇವ ಕೌಂತೇಯ ತತೋ ಯಾಂತ ಧಮಾಗತಿಂ. ತತೋ ಯಾಂತ ಧಮಾಹಂ ಗತಿಂ. ದಮಾಂ ಗತಿಂ. ಮಾತಾಜಿ ಆಯ್ತಾ ಮಾತಾಜಿ? ಆಯ್ತು ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 16 21ನೇ ಶ್ಲೋಕ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. ಒಂದು ಉಚ್ಚಾರಣೆ. ತ್ರಿವಿಧಂ ನರಕಸ್ಯೇದಂ. ತ್ರಿವಿಧಂ ದೊಡ್ಡ ಇದೆ. ನರಕಸ್ಯೇದಂ ಬಿಡಿಸಿದಾಗ ನರಕಸ್ಯ ಇದಂ ಅಂತ ಕೂಡಿ ಹೇಳಿ. ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ. ನಾಶನಂ ಆತ್ಮನಃ ಎರಡು ಪದ. ನಾಶನಮಾತ್ಮನಃ ಹೇಳಿ. ಆಮೇಲೆ ಕಾಮ ಕ್ರೋಧಸ್ತಥಾ. ಕಾಮ ಕ್ರೋಧಸ್ತಥಾ ದೊಡ್ಡದಿದೆ ಎಲ್ಲಾನು ಕೂಡ. ದೊಡ್ಡ ಸೊಕ್ಕೆಂತ ಒತ್ತು ದೀರ್ಘ ಇದೆ. ಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ ಬಿಡಿಸಿದಾಗ ತಸ್ಮಾತ್ ಏತತ್ ಅಂತ. ತಸ್ಮಾದೇತತ್ ತ್ರಯಂ ತ್ಯಜೇತ್. ದೀರ್ಘ ಇದೆ. ತ್ಯಜೇತ್ ಅಲ್ಲ, ತ್ಯಜೇತ್. ಇದರ ಒಂದು ಅರ್ಥನ ತಿಳ್ಕೊಳ್ಳೋಣ. ತ್ರಿವಿಧಂ ಅಂದ್ರೆ 3 ವಿಧಗಳ. ನರಕಸ್ಯೇದಂ, ತ್ರಿವಿಧಂ ನರಕಸ್ಯ ದ್ವಾರಂ ಅಂತ ಹೇಳಿ ಕರೀತಾರೆ ಇದಕ್ಕೆ. ಕೆಳಗೆ ದ್ವಾರಂ ಅಂತಿದೆ ನೋಡಿ ಪದ, ಅದು ಕೂಡಿಸಿ ಒಂದ್ ಪದ ಆಗತ್ತೆ. ತ್ರಿವಿಧಂ ನರಕಸ್ಯೇದ ದ್ವಾರಂ. ಇಲ್ಲಿ ಅದರ ಅರ್ಥ ಏನು ಅಂದ್ರೆ ನರಕಕ್ಕೆ ಹೋಗುವ 3 ದ್ವಾರಗಳಿವೆ ಅಂತ ಇಲ್ಲಿ ಮೊದಲೇ ಚರಣ ಹೇಳುತ್ತೆ. 2ನೇ ಚರಣ ದ್ವಾರಂ ಅಂದ್ರೆ ಮೇಲೆ ಹೋಯ್ತು, ದ್ವಾರಗಳಿವೆ ಅಂತ. ಇನ್ನ ನಾಶನಂ ಆತ್ಮನಃ ಅಂತ ಕರೀತಾರೆ. ನಾಶನಂ ಆತ್ಮನಃ ಅಥವಾ ನಾಶನಂ ಆತ್ಮನಃ. ಅವು ಆತ್ಮದ ನಾಶಕ್ಕೆ ಕಾರಣವಾಗುತ್ತವೆ. ಆಮೇಲೆ ಕಾಮ ಕ್ರೋಧ ತಥಾ ಲೋಭ. ಅವು ಕಾಮ ಕ್ರೋಧ ಅಂದ್ರೆ ಕೋಪ, ಲೋಭ. ತಸ್ಮಾದೇತತ್ರಯಂ ತ್ಯಜೇತ್. ಅದರಿಂದ ಇವುಗಳನ್ನ ತ್ಯಜಿಸ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ತಸ್ಮಾದೇತತ್. ತಸ್ಮಾದ್ ಅಂತಂದ್ರೆ ಅದರಿಂದ. ಏತತ್ ಇವುಗಳನ್ನ ಅಥವಾ ಇವನ್ನ ನಾವು ತ್ಯಜಿಸಬೇಕು ಅಂತ ಹೇಳ್ತಾರೆ. ಅಂತದ್ದು ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ ಕಾಮ, ಕೋಪ ಮತ್ತೆ ಲೋಭ ಇವು ಆತ್ಮದ ನಾಶಕ್ಕೆ ಕಾರಣವಾಗುವಂತ ನರಕದ 3 ದ್ವಾರಗಳು. ಹಾಗಾಗಿ ವಿವೇಕನಾಗಿರುವಂಥವನು ಇವುಗಳನ್ನ ಬಿಡಬೇಕು, ತ್ಯಜಿಸ್ಬೇಕು ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ, ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ತ್ರಿವಿಧಂ ನರಕಸ್ಯೇಧಂ ಸೇಧ್ಯಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಮಾದೇವತತ್ರಯಂ ತ್ಯಜೇತ್. ತಸ್ಮಾದೇತತ್ ತ್ರಯಂ ತ್ಯಜೇತ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹೇಳಿ ಯಾರಾದ್ರೂ. ಲಲಿತಾ ಪೂಜಾರಿ ಮಾತಾಜಿ, ಕಾಂತಮಣಿ ಮಾತಾಜಿ. ಹೇಳ ಮಾತಾಜಿ. ಹೇಳಿ. ತ್ರಿವಿಧಂ ನರಕಸ್ಯೇಧಂ. ತ್ರಿವಿಧಂ ನರಕಸ್ಯೇಧಂ. ಹೇಳಿ ಮಾತಾಜಿ.
त्रिविधं नरकसेदं द्वारं नाशनमात्मनः कामक्रोधस्तथा लोभः तस्मादेतत्त्रयं त्यजेत्. हरे कृष्ण माताजी. ಮತ್ತೆ ಸೌಮ್ಯಶ್ರೀ ಮಾತಾಜಿ ಹೇಳಿ ಮಾತಾಜಿ. ಲಲಿತಾ ಪೂಜಾರಿ ಹೇಳಿಲ್ಲ ಮಾತಾಜಿ ಅವ್ರು. ಈಗ ಹೇಳಿದ್ರಲ್ಲ ಮಾತಾಜಿ ಅವರು. ಕಾಂತಮಣಿ ಮಾತಾಜಿ ಹೇಳಿದ್ರು. ಹಾ, ಕಾಂತಮಣಿ ಮಾತಾಜಿ ಅವ್ರು ಬಿಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮುಂದೆ ಹೋಗಿ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ತ್ರಿವಿಧಂ ನರಕ ಸೇದ್ದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 16 22ನೇ ಶ್ಲೋಕ. ಏತೈರ್ವಿಮುಕ್ತ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಃ ತತೋ ಯಾತಿ ಪರಾಂ ಗತಿಂ. ಇದರೊಂದು ಉಚ್ಚಾರಣೆ. ಏತೈರ್ವಿಮುಕ್ತಃ, ಏತೈ ನೋಡಿ, ದೊಡ್ಡ ಏ ಇದೆ ಅಲ್ಲಿ. ಏತೈ, ಏತೈ, ಏತೈ ಅಲ್ಲ, ಏತೈರ್ವಿಮುಕ್ತ. ವಾಕ್ಯಲ್ಲಿ ಅರ್ಕಾವಳಿ ಇರೋದ್ರಿಂದ ನೀವು ರ ಹೇಳ್ಬೇಕು ಮೊದ್ಲು, ಆಮೇಲೆ ವ. ಏತೈರ್ವಿ, ಏತೈರ್ವಿ ಮುಕ್ತಃ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ. ಇದನ್ನ ಬಿಡಿಸಿದಾಗ ತಮಃ ದ್ವಾರೈಹಿ ತ್ರಿಭಿಃ ನರಃ ಅಂತ ಹೇಳಿ 4 ಪದಗಳು ಬರುತ್ತೆ. ಕೂಡಿ ಹೇಳಿ, ತಮೋದ್ವಾರೈಸ್ತ್ರಿಭಿರ್ನರಃ. ಇಲ್ಲಿ ತಮೋದ್ವಾರೈ ಸ್ತ್ರೀ, ಜಾಗ ಬಿಡಬೇಡಿ, ಒಟ್ಟು ಚರಣದಲ್ಲಿ ಜಾಗ ಬಿಡಬಾರ್ದು. ಒಂದು ಲೈನ್ ಹೇಳುವಾಗ ಸಕೆ ತವತ್ತು ರವತ್ತಿದೆ, ಸ್ತ್ರೀಭಿರ್ನರೈ, ಮತ್ತೆ ಆಮೇಲೆ ದೊಡ್ಡ ಭ ಇದೆ, ಭಿರ್ನರಃ. ನಾನು ಉಚ್ಚಾರಣೆ ಮಾಡುವಾಗ ನೋಡಿ, ಭಿ ದೊಡ್ಡದು ಕೇಳಿಸುತ್ತಲ್ಲ, ಬ ಸಣ್ಣದ ಹೇಳುವಾಗ, ಆಗಲೂ ಕೂಡ ಮೂಢ ಹೇಳುವಾಗ ಹಾಗೆ ಮಾಡಿದ್ರು. ಹಿಂದೆ ಒಂದು ಶ್ಲೋಕದಲ್ಲಿ ತ್ರಿವಿಧಂ ಹೇಳಿದ್ರು ಎಲ್ಲರೂ. ತ್ರಿವಿಧಂ ಅಲ್ಲ, ತ್ರಿವಿಧಂ. ತಮೋದ್ವಾರೈಸ್ತ್ರಿಭಿರ್ನರಃ ಆಚಾರ್ಯತ್ಯಾತ್ಮನಃ, ಸರಿ, ಆಚರತ್ಯಾತ್ಮನಃ. ಬಿಡಿಸಿದಾಗ ಆಚರತಿ ಆತ್ಮನಃ ಅಂತಾಗತ್ತೆ. ಕೂಡಿ ಹೇಳಿ, ಆಚರತ್ಯಾತ್ಮನಃ ಶ್ರೇಯಃ ತಥೋ ಯಾತಿ ಪರಾಂ ಗತಿಂ. ಸರಳವಾಗಿದೆ. ಇದರ ಒಂದು ಅರ್ಥ ಅಂತ ತಿಳ್ಕೊಳ್ಳೋಣ. ಏತೈರ್ವಿಮುಕ್ತಃ. ಸೊ ಹೀಗೆ ಹಿಂದಿನ ಶ್ಲೋಕದಲ್ಲಿ ಏನಿತ್ತು, ಕಾಮ ಕ್ರೋಧ ಲೋಭ ಇವೆಲ್ಲವೂ ಕೂಡ ನರಕಕ್ಕೆ 3 ದ್ವಾರಗಳು ಅಂತ ಹೇಳಿದ್ರು ಅಲ್ಲ ಭಗವಂತ, ಅಸುರರ ಒಂದು ಇದಕ್ಕೆ ಮಾರ್ಗ. ಹೀಗೆ ಏತೈರ್ವಿಮುಕ್ತ, ಏತೈ ಅಂತ ಯಾಕೆ ಹೇಳ್ತಾ ಇದ್ದಾರೆ, ಇವುಗಳನ್ನ ಅಂದ್ರೆ ಏನು, ಇವೇ ಕಾಮ ಕ್ರೋಧ ಲೋಭಗಳಿಂದ ಮುಕ್ತನಾದವನು ತಮೋದ್ವಾರೈಸ್ತ್ರಿಭಿರ್ನರಃ. ಅಂದ್ರೆ ಅಂಧಕಾರದ ಈ 3 ದ್ವಾರಗಳನ್ನ ದಾಟಿ, ತಮಃ ಅಂದ್ರೆ ಇಲ್ಲಿ ಅಂಧಕಾರ, ದ್ವಾರೈ ಅಂತ ಹೇಳಿದ್ರೆ ದ್ವಾರಗಳನ್ನ, ತ್ರಿಭಿರ್ನರಃ ದಾಟಿ ಅಂತ ಅರ್ಥ. ಅಂಧಕಾರದ ಈ 3 ದ್ವಾರಗಳನ್ನ ದಾಟಿ, 3ನೇ ಚರಣ ಆಚರತ್ಯಾತ್ಮನಃ ಶ್ರೇಯಃ, ಆತ್ಮಹಿತಕರವಾದ ಮಾರ್ಗವನ್ನ ಅನುಸರಿಸ್ತಾರೆ ಅಂತ. ಆಚರತ್ಯಾತ್ಮನಃ ಶ್ರೇಯಃ ಅಂದ್ರೆ ಆತ್ಮಕ್ಕೆ ಹಿತಕರವಾದ ಮಾರ್ಗವನ್ನ ಅನುಸರಿಸ್ತಾರೆ. ತಥೋ ಯಾತಿ ಪರಾಂ ಗತಿಂ. ಅಂತಿಮವಾಗಿ ಗತಿಂ ಅಂತ ಹೇಳ್ತಾ ಇರುವಂತದ್ದು ಗತಿ. ಇನ್ನೊಂದಿಲ್ಲಿ ತಥೋ ಯಾತಿ, ಅನಂತರ ಯಾತಿ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ, ಪರಾಂ ಗತಿಂ, ಪರಮಗತಿಯನ್ನ ಹೊಂದುತ್ತಾರೆ ಅಂತ ಹೇಳ್ತಾರೆ. ಒಟ್ಟಾರೆ ಏನರ್ಥ, ಓ ಕೌಂತೇಯ, ಕಾಮ ಕ್ರೋಧ ಮತ್ತೆ ಲೋಭಗಳಿಂದ ಮುಕ್ತನಾದವನು ಆತ್ಮಕ್ಕೆ ಬೇಕಾಗಿರುವಂತ ಕಾರ್ಯವನ್ನ ಮಾಡ್ತಾನೆ, ಜೀವನ ನಡೆಸ್ತಾನೆ, ಅಂತಿಮವಾಗಿ ಅವನು ಪರಮಗತಿಯನ್ನ ಪಡಿತಾನೆ ಅಂತ ಹೇಳ್ತಾರೆ. ಸೊ ಇನ್ನೂ 2 ಶ್ಲೋಕಗಳಿದೆ, ಅವುಗಳನ್ನ ಮುಗಿಸೋಣ. ಇವತ್ತದು ಅಧ್ಯಾಯ ಮುಗಿಯುತ್ತೆ. ಹಾಗೆ 2 ಜನರಿಗೆ ಹೇಳಿಸಿ ಮತ್ತೆ ಜೊತೆನ. ಆಯ್ತು ಮಾತಾಜಿ. ಹರೇ ಕೃಷ್ಣ. ರವಿ ಪ್ರಭುಜಿ ಅನಂತ್ ಕುಲಕರ್ಣಿ ಪ್ರಭುಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏತೈರ್ವಿಮುಕ್ತ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಃ ತಥೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ. ಇನ್ನೊಬ್ರು ಹೇಳಿ. ಅನಂತ್ ಕುಲಕರ್ಣಿ ಪ್ರಭುಜಿ ಬೇಗ ಹೇಳಿ. ಕೇಳಿಸ್ತಾ ಇಲ್ಲ ಪ್ರಭುಜಿ ಏನು ನಿಮ್ದು. ಹರೇ ಕೃಷ್ಣ. ನೆಟ್ವರ್ಕ್ ಇದ್ದ ಜಾಗದಲ್ಲಿ ಬನ್ನಿ ಪ್ರಭುಜಿ. ಅನಂತ್ ಕುಲಕರ್ಣಿ. ಇನ್ನೊಂದ್ಸಲ ಹೇಳ್ತೇನೆ. ಏತೈ ಮೇರುಯುಕ್ತ ಕೌಂತೇಯ ಸಮದ್ವಾರೈ ಸ್ತ್ರೀಭಿರ್ನರ ಆಚಾರ್ಯತೆ ಆತ್ಮನಃ ಶ್ರೇಯ ತಥೋ ಯಾಂತಿ ಪರಾಂ ಗತಿಂ. ಹರೇ ಕೃಷ್ಣ. ಪ್ರಭುಜಿ ಇಲ್ಲಿ ಫಸ್ಟ್ ಲೈನ್ ಏತೈರ್ ವಿಮುಕ್ತ ಹೇಳಿ ಇನ್ನೊಮ್ಮೆ. ಏತೈ ವಿರ್ಮುಕ್ತ. ವಿರ್ ವಿ ಆದ್ಮೇಲೆ ರ ಬರಂಗಿಲ್ಲ ಪ್ರಭುಜಿ. ವಿ ಕಿಂತ ಮುಂಚೆ ರ ಹೇಳ್ಬೇಕು. ಏತೈರ್ ವಿಮುಕ್ತ. ಓಕೆ, ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಕೊಳ್ತೇನೆ. ಬಟ್ ಯಾಂತಿ ಇಲ್ಲ ಇಲ್ಲಿ ಲಾಸ್ಟ್ ಲೈನ್ ಅಲ್ಲಿ, ಲಾಸ್ಟ್ ಚರಣಕ್ಕೆ ಯಾತಿ. ತಥೋ ಯಾತಿ ಪರಾಂ ಗತಿಂ. ಸರಿ, ಇನ್ನೇ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 16 23ನೇ ಶ್ಲೋಕ. ಯಃ ಶಾಸ್ತ್ರವಿಧಿ ಮುತ್ಸೃಜ್ಯ ತಕ್ಕೆ ಸವತುರ್ ಒಟ್ಟು ಸುಳಿ. ಯಃ ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಹರೇ ಕೃಷ್ಣ. ಇದ್ರ ಒಂದು ಉಚ್ಚಾರಣೆ. ಯಃ ಶಾಸ್ತ್ರ ವಿಧಿ ಮುತ್ಸೃಜ್ಯ ಮುತ್ಸೃಜ್ಯ ನೋಡಿ, ಬಿಡಿಸಿದಾಗ ಶಾಸ್ತ್ರ ವಿಧಿ ಉತ್ಸೃಜ್ಯ ಬರುತ್ತೆ. ಆದ್ಮೇಲೆ ಸ ಆಮೇಲೆ ಒಟ್ಟು ಸುಳಿ ಉತ್ಸೃಜ್ಯ ವರ್ತತೆ. ಹಾಗೆ ಹೇಳಿ. ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ. ಅದು ಆಸ್ ಇಟ್ ಇಸ್ ಹಾಗೆ ಹೇಳಿ. ನ ಸ ಸಿದ್ಧಿಂ ಅವಾಪ್ನೋತಿ. ಬಿಡಿಸಿದಾಗ ಸಿದ್ಧಿಂ ಅವಾಪ್ನೋತಿ ಅಂತ 2 ಪದಗಳಾಗತ್ತೆ. ಸಿದ್ಧಿಂ ಅವಾಪ್ನೋತಿ ಅಂತ ಕೂಡಿ ಹೇಳಿ. ನ ಸುಖಂ ನ ಪರಾಂ ಗತಿಂ. ಹೇಗಿದೆಯೋ ಹಾಗೆ ಹೇಳಿ. ಇದ್ರೊಂದು ಅರ್ಥ ತಿಳ್ಕೊಂಡ್ಬಿಡೋಣ. ಯಃ ಶಾಸ್ತ್ರ, ಯ ಅಂತ ಹೇಳ್ತಾರೆ ಯಾರು ಶಾಸ್ತ್ರವಿಧಿ ಮುತ್ಸೃಜ್ಯ ಶಾಸ್ತ್ರದ ನಿಯಮಗಳನ್ನ ತಿರಸ್ಕರಿಸ್ತಾರೋ. ಉತ್ಸೃಜ್ಯ ಅಂದ್ರೆ ತಿರಸ್ಕರಿಸೋದು, ನಿಯಮಗಳನ್ನ ಭೇದಿಸುವಂತದ್ದು ಅಂತ. ವರ್ತತೆ ಕಾಮಕಾರತಃ ಅಥವಾ ಕಾಮಕಾರತಃ ವರ್ತತೆ ಅಂತ ಹೇಳ್ತಾರೆ ಅದಕ್ಕೆ. ಅಂದ್ರೆ ತನ್ನ ಇಚ್ಛೆಯಂತೆ ಬದುಕ್ತಾನೆ. ಕಾಮಕಾರತಃ ಅಂತಂದ್ರೆ ಕಾಮ ಅಂದ್ರೆ ತನ್ನ ಇಚ್ಛೆ. ತನಗಿಚ್ಛೆ ಹೇಗಿದೆಯೋ ಕಾರತಃ ಕಾರತಃ ಅಂದ್ರೆ ಸ್ವ ಇಚ್ಛೆಯ ಕಾಮ ಅಂತ ಕರೀತಾರೆ ಕಾಮಕಾರತಃ. ಹಾಗೆ ಅವನು ಬದುಕ್ತಾನೆ. ವರ್ತಿಸ್ತಾನೆ ಅಂತ ಹೇಳಿ. ವರ್ತಿಸ್ತಾನೆ. ಆಮೇಲೆ ನ ಸ ಸಿದ್ಧಿಂ ಅವಾಪ್ನೋತಿ. ಇಲ್ಲಿ ನ ಸಿದ್ಧಿಂ ನ ಸುಖಂ ಮುಂದೆ ಬರುತ್ತೆ. ಅದೇ ನ ಎಲ್ಲಿ ಗೊತ್ತಿದ್ದು. ನ ಸ ಸಿದ್ಧಿಂ ಅವಾಪ್ನೋತಿ. ಸಿದ್ಧಿಂ ಅವಾಪ್ನೋತಿ ಅಂತಂದ್ರೆ ಇಲ್ಲಿ ಸಿದ್ಧಿಯನ್ನೂ ಕೂಡ ಸಿದ್ಧಿ ಅಂತಂದ್ರೆ ಏನು, ಒಂದು ಪರಿಪೂರ್ಣತೆಗೆ ಹೇಳ್ತಾರೆ ಸಿದ್ಧಿ ಅಂತ ಹೇಳಿ. ಸಿದ್ಧ ಪರಿಪೂರ್ಣತೆಯನ್ನು ಅವನು ಹೊಂದೋದಿಲ್ಲ. ನ ಅಂತ ಹೇಳ್ತಾರೆ. ಆಪ್ನೋತಿ ಅಂದ್ರೆ ಹೊಂದ್ತಾನೆ. ನ ಸ ಅಂದ್ರೆ ಹೊಂದೋದಿಲ್ಲ ಅಂತ ಅರ್ಥ. ಪರಿಪೂರ್ಣತೆಯನ್ನು ಕೂಡ ಹೊಂದೋದಿಲ್ಲ. ನ ಸುಖಂ ನ ಪರಾಂ ಗತಿಂ. ಹೀಗೆ ಅವನಿಗೆ ಸುಖವು ಮತ್ತೆ ಪರಮಗತಿ ಆಗ್ಲಿ ದೊರೆಯೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಅಂತದ್ದು. ಒಟ್ಟಾರೆ ಎಲ್ಲ ಒಂದು ಸೆಂಟೆನ್ಸ್ ಅಲ್ಲಿ ಬರುತ್ತೆ. ಈ ಶಾಸ್ತ್ರದ ವಿಧಿಗಳನ್ನ ತ್ಯಜಿಸಿ ತನ್ನ ಸ್ವ ಇಚ್ಛೆಯಿಂದ ಯಾವ ವ್ಯಕ್ತಿ ಬದುಕ್ತಾನೋ ಅವನು ಸಿದ್ಧಿಯನ್ನಾಗ್ಲಿ ಸುಖವನ್ನಾಗ್ಲಿ, ಸಿದ್ಧಿ ಅಂದ್ರೆ ಇಲ್ಲಿ ಪರಿಪೂರ್ಣತೆ ಅಂತ ತಿಳ್ಕೋಬೇಕು. ಪರಿಪೂರ್ಣತೆಯನ್ನಾಗ್ಲಿ ಸುಖವನ್ನಾಗ್ಲಿ ಅಥವಾ ಪರಮಗತಿಯನ್ನ ಪಡೆಯೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಅಂತ. ಕಂಟಿನ್ಯೂ ಮಾಡಿ ಮಾತಾಜಿ. ಜಯಲಕ್ಷ್ಮಿ ಇಬ್ಬರಿಗೆ ಮಾತಾಜಿ. ಹೇಳ್ಸಿ. ಜಯಲಕ್ಷ್ಮಿ ಮಾತಾಜಿ, ಅರ್ಣಿಕಕ್ಕೇರಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಯಾ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸಾ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಹರೇ ಕೃಷ್ಣ ಮಾತಾಜಿ. ಇದು 3ನೇ ಚರಣದಲ್ಲಿ ನಸ ಅಂತ ಹೇಳಿದ್ರಿ ನೀವು. ಇಲ್ಲ, ನಸ 2 ಕೂಡಿ ಬರಂಗಿಲ್ಲ. ಬೇರೆ ಬೇರೆ ಪದ ಅದು. ನ ಸ ಸಿದ್ಧಿಮವಾಪ್ನೋತಿ. ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಯಃ ಶಾಸ್ತ್ರವಿಧಿ ಮುತ್ಸೃಜ್ಯ
ವರ್ತತೆ ಕಾಮಕಾರತಃ ನ ಸಾ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ. ಇವತ್ತಿನ ಒಂದು ಕೊನೆಯ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 16ರ 24ನೇ ಶ್ಲೋಕ. ತಸ್ಮಾಚ್ಚಾಸ್ತ್ರಂ ಪ್ರಮಾಣಂ ತೇ ಕಾರ್ಯಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಗಮನಿಸಿ ಇಲ್ಲಿ ಒಂದ್ ಸ್ವಲ್ಪ ಇದ್ರೊಂದು ಉಚ್ಚಾರಣೆ ನೋಡೋಣ. ತಸ್ಮಾತ್ ಶಾಸ್ತ್ರಂ, ತಸ್ಮಾತ್ ಶಾಸ್ತ್ರಂ ಅಂತ ಬಿಡಿಸಿ ಪದ ಕೂಡಿ ಹೇಳ್ಬೇಕು ಅಲ್ಲಿ. ತಸ್ಮಾತ್ ಛಾತ್ರಂ, ಛ ಕೆ ಛ ಒತ್ತು. ತಸ್ಮಾಚ ತಸ್ಮಾಚ್ಛಾಸ್ತ್ರಂ ಸೌಕೆ ತವತ್ತು ರವತ್ತು ಕೂಡಿ ಹೇಳಿ. ಪ್ರಮಾಣಂ ತೇ ಕಾರ್ಯ ವ್ಯವಸ್ಥಿತೌ, ವ್ಯವಸ್ಥಿತೌ ದೊಡ್ಡ ಥ ಇದೆ ಒತ್ತು ಸೌಕೆ ಹಾಗೆ ಹೇಳಿ. ಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ವಿಧಾನೋಕ್ತಂ ಬಿಡಿಸಿದಾಗ ಶಾಸ್ತ್ರ ವಿಧಾನ ಉಕ್ತಂ ಅಂತ 3 ಪದಗಳಾಗತ್ತೆ. ಕೂಡಿ ಹೇಳಿ. ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಇದನ್ನ ಬಿಡಿಸಿದಾಗ ಕರ್ಮ ಕರ್ತುಂ ಇಹ ಅರ್ಹಸಿ ಅಂತ ಆಗತ್ತೆ. ಸೊ ನೀವು ಕರ್ಮ ಬೇರೆ, ಕರ್ತುಂ ಇಹಾರ್ಹಸಿ ಅಂತ ಹೇಳ್ಬೋದು. ಅಲ್ಲಿ ಮೀದಿದ್ದನ್ನ ಸ್ಪ್ಲಿಟ್ ಮಾಡಿ ಹೇಳ್ಬೋದು, ಯಾರಿಗೆ ಹೇಳಲಿಕ್ಕೆ ಬರಲ್ಲ. ಕೂಡಿ ಹೇಳೋರು ಕೂಡಿ ಹೇಳಿ. ಕರ್ತುಮಿಹಾರ್ಹಸಿ, ಮಿಹಾರ್ ಹೇಳಿ ಆಮೇಲೆ ಹ ಹೇಳ್ಬೇಕು. ಕರ್ತುಮಿಹಾರ್ಹಸಿ. ಇದ್ರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ತಸ್ಮಾತ್ ಅದ್ರಿಂದ, ಶಾಸ್ತ್ರ ಪ್ರಮಾಣಂತೆ ಶಾಸ್ತ್ರವೇ ಪ್ರಮಾಣ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಯಾಕೆ? ಕಾರ್ಯ ವ್ಯವಸ್ಥಿತವು, ಕಾರ್ಯ ಅಕಾರ್ಯಕ್ಕೆ ಹೇಳ್ತಾರೆ ಇಲ್ಲಿ. ಕಾರ್ಯ ಅಕಾರ್ಯ ವ್ಯವಸ್ಥಿತವು ಅಂತ ಹೇಳಿ ಬಿಡಿಸಿ ಆಗತ್ತೆ. ಅಂದ್ರೆ ಕಾರ್ಯ ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಕರ್ತವ್ಯ. ಏನನ್ನ ಮಾಡ್ಬೇಕು ಅಂತ ಶಾಸ್ತ್ರ ಹೇಳುತ್ತೋ ಅದಕ್ಕೆ ಕರ್ತವ್ಯ ಅಂತ ಹೇಳ್ತೇವೆ. ಯಾವ್ದನ್ನ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಅದು ಕೂಡ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ನಿಷಿದ್ಧ ಕಾರ್ಯಗಳು ಅಂತ ಹೇಳ್ತಾರೆ ಶಾಸ್ತ್ರದ ಪ್ರಕಾರ. ಸೊ ಯಾವ್ದನ್ನ ಮಾಡ್ಬೇಕು ಶಾಸ್ತ್ರದ ಪ್ರಕಾರ, ಯಾವ್ದನ್ನ ಮಾಡಬಾರ್ದು ಶಾಸ್ತ್ರದ ಪ್ರಕಾರ ಅಂತ ತಿಳಿಯಲು ವ್ಯವಸ್ಥಿತೌ ಅದು ನಿರ್ಧಾರದಲ್ಲಿ, ತಿಳಿದುಕೊಳ್ಳುವ ನಿರ್ಧಾರದಲ್ಲಿ, ಜ್ಞಾತ್ವ ಅಂದ್ರೆ ತಿಳಿಯೋದು, ತಿಳಿದ ನಿರ್ಧಾರದಲ್ಲಿ, ಶಾಸ್ತ್ರ ವಿಧಾನೋಕ್ತಂ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದಂತೆ ಕರ್ಮ ಕರ್ತುಂ ಅರ್ಹಸಿ ಅಂದ್ರೆ ಕರ್ಮ ಮಾಡ್ಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು. ಒಂದು ಮೊದಲೇ ಚರಣ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ, ನಿನಗೆ ಶಾಸ್ತ್ರವೇ ಪ್ರಮಾಣವಾಗಬೇಕು. ಅಂದ್ರೆ ಶಾಸ್ತ್ರಕ್ಕೆ ಅನುಗುಣವಾಗಿ ನೀನು ಬದುಕಬೇಕು ಅಂತ ಹೇಳ್ತಾ ಇರುವಂತದ್ದು ಅಲ್ಲ. ಕಾರ್ಯ ವ್ಯವಸ್ಥಿತೌ, ಯಾವುದು ಕರ್ತವ್ಯ ಯಾವುದು ಅಕರ್ತವ್ಯ ಎಂದು ತಿಳಿಯಲು ಶಾಸ್ತ್ರ ವಿಧಾನೋಕ್ತಂ ಜ್ಞಾತ್ವ ಅಂತ ಹೇಳ್ತಾರೆ ಅಲ್ಲಿ. ಶಾಸ್ತ್ರದ ನಿಯಮಗಳನ್ನ ತಿಳಿದು, ಜ್ಞಾತ್ವ ಅಂದ್ರೆ ತಿಳಿದು, ಕರ್ಮ ಕರ್ತುಂ ಇಹಾರ್ಹಸಿ. ಸೊ ಈ ಲೋಕದಲ್ಲಿ ನೀನು ಕರ್ಮವನ್ನ ಮಾಡ್ಬೇಕು ಅಂತ ಹೇಳ್ತಾರಂಥದ್ದು. ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ಅದರಿಂದ ಯಾವುದು ಕರ್ತವ್ಯ ಯಾವುದು ಅಕರ್ತವ್ಯ ಅಲ್ಲ ಎಂಬುದನ್ನ ತಿಳಿಯಲು ಶಾಸ್ತ್ರವೇ ನಿನಗೆ ಪ್ರಮಾಣ ಆಗಿದೆ. ಆ ಶಾಸ್ತ್ರದಲ್ಲಿ ಹೇಳಿದಂತಹ ವಿಧಿವಿಧಾನಗಳಂತೆ ನೀನ್ ತಿಳ್ಕೊಂಡು ನಿನ್ನ ಕರ್ಮವನ್ನ ನೆರವೇರಿಸು ಅಂತ ಹೇಳಿ ಭಗವಂತ ಈ ಒಂದು ಅಧ್ಯಾಯದಲ್ಲಿ ಕೊನೆಯದಾಗಿ ಕನ್ಕ್ಲೂಷನ್ ಕೊಡ್ತಾರೆ ಇದಕ್ಕೆ, ಈ ಒಂದು ಅಧ್ಯಾಯದಲ್ಲಿ. ಹರೇ ಕೃಷ್ಣ. ಮಾತಾಜಿ ಇಬ್ರು ಜನರಿಗೆ ಹೇಳಿಸಿ. ಇನ್ನು ಉಳಿತಾರಲ್ಲ ಮಾತಾಜಿ ನಾಳೆ ಎಷ್ಟು ಜನ ಇದ್ದಾರೆ ಈಗ? 5-6 ಜನ ಇದ್ದಾರೆ. ಇರ್ಲಿ ಮಾತಾಜಿ, ನಾಳೆಗೆ ಮಾಡೋಣ. ಇವತ್ತು ಸಮಯ ಆಗಿದೆ, ಈಗ ಮುಂದಿನ ತರಗತಿ ಸಮಯ ಆಗಿದೆ. 3 ಜನರಿಗೆ ಹೇಳಿಸ್ತೇನೆ ಮಾತಾಜಿ. ಗೀತಾ ಕೊಡಕಲ್ ಮಾತಾಜಿ, ಗೀತಾ ಎಂ ಮಾತಾಜಿ, ಗಾಯತ್ರಿ ಆರ್ ಮಾತಾಜಿ ಹೇಳಿ. ಹರೇ ಕೃಷ್ಣ. ಶ್ಲೋಕ 24. ತಸ್ಮಾಚ್ಚಾಸ್ತ್ರಂ ಪ್ರಮಾಣಂ ತೇ ಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ
कर्म कर्तुमिहार्हसि। हरे कृष्ण माताजी। हरे कृष्ण माताजी। तस्माच्छास्त्रं प्रमाणं ते कार्याकार्यव्यवस्थितो ज्ञात्वा शास्त्रविधानोक्तं कर्म कर्तुमिहार्हसि। ವೆರಿ ನೈಸ್, ವೆರಿ ಗುಡ್. ಶ್ಲೋಕ 24. ತಸ್ಮಾಚ್ಚಾಸ್ತ್ರಂ ಪ್ರಮಾಣಂ ತೇ ಕಾರ್ಯಕಾರ್ಯ ವ್ಯವಸ್ಥಿತೋ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಹರೇ ಹರೇ ಕೃಷ್ಣ ಕೃಷ್ಣ. ಮತ್ತೆ ನಾ ಅದಂತೆ ಹೇಳ್ತಿಲ್ಲ, ಅವರಿಗೆ ಒತ್ತಕ್ಷರ ದೀರ್ಘ ಎಲ್ಲ ನೋಡ್ಕೊಳ್ಳಿ, ಅದೇ ಪ್ರಕಾರವಾಗಿ ನಾವು ಉಚ್ಚಾರಣೆ ಮಾಡ್ಬೇಕು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಇದನ್ನ ಒಂದು ಕೊನೆಯ ಒಂದು ಇದಾಗೋದ್ರಿಂದ ಇದನ್ನ ಮುಕ್ತಾಯ ಮಾಡೋಣ. ಓಂ ತತ್ಸತ್ಯತೆ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ದೈವಾಸುರ ಸಂಪತ್ ವಿಭಾಗ ಯೋಗೋ ನಾಮ ಷೋಡಶೋಧ್ಯಾಯಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಧನ್ಯವಾದಗಳು ಸುಮಂಗಲ ಮಾತಾಜಿ. ಮಾತಾಜಿ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ